ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ನನ್ನ ಬದುಕಿನ ಹಗಲಲ್ಲಿ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಹಂಗೆ ತಕೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಕೋ. ಆಕಾರ ನಾನು, ಸಹಕಾರ ನೀನು, ನನ್ನಲ್ಲಿ ನೀನಾಗಿರು. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಪ್ರಾರ್ಥನೆಯನ್ನು ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು, ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಬಹುಶಃ ಸ್ಥಾಪನೆ ಆದ ಬಳಿಕ ಅನೇಕ ವಿದ್ಯಾರ್ಥಿಗಳಿರ್ಬೋದು, ಸಾರ್ವಜನಿಕರು ಎಲ್ಲರನ್ನು ಕೂಡ ಬೇರೆ ಬೇರೆ ಕ್ರೀಡಾಕೂಟಗಳ ಮೂಲಕ ಅವರೆಲ್ಲರನ್ನು ಕೂಡ ಉತ್ತಮ ಕ್ರೀಡಾಪಟುವನ್ನಾಗಿ ರೂಪಿಸುವಲ್ಲಿ ಸಹಕರಿಸುವಂಥ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ 14ರ ವೈಮಿತ್ಯ, 17ರ ವೈಮಿತ್ಯ, ಹಾಗೆ PUC ವಿಭಾಗದ ಪಂದ್ಯಾಟಗಳು, ಹಾಗೆ ಸಾರ್ವಜನಿಕ ವಿಭಾಗದ ಪಂದ್ಯಾಟಗಳು ನಡೆಯುವುದು. ಅದರಲ್ಲಿ ಆಯ್ಕೆಗೊಂಡಂಥ ಆಟಗಾರರನ್ನು ನಾವು ಜಿಲ್ಲಾ ಮಟ್ಟಕ್ಕೆ ತಿಳಿಸಿಕೊಡುವಂತ ನಾವು ರೂಢಿ ಮಾಡಿಕೊಂಡಿದ್ದೇವೆ. ಈ ವರ್ಷದ ಜಿಲ್ಲಾ ಮಟ್ಟದ ಪಂದ್ಯಾಟದಲ್ಲಿ ಕೂಡ ನಮ್ಮ ಮಂಗಳೂರು ತಾಲೂಕು ಅಸೋಸಿಯೇಷನ್ನ ಮಹಿಳೆಯರ ತಂಡ ಪ್ರಥಮ ಸ್ಥಾನ ಪಡೆದು ವಿಜೇತರಾಗಿರುವುದು ನಮಗೆಲ್ಲರೂ ಕೂಡ ಹೆಮ್ಮೆಯ ವಿಚಾರ. ವಿಶೇಷವಾಗಿ ಮಂಗಳೂರಿನಲ್ಲಿ ಯಾವ ಆಟಗಾರ ಉತ್ತಮವಾಗಿ ಆಡ್ತಾರೆ ಅವರೆಲ್ಲರೂ ಕೂಡ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿರುವಂಥದ್ದು ನಾವು ನೋಡಿದ್ದೇವೆ. ಇಂಥ ಒಂದು ಉತ್ತಮ ಸಂಸ್ಥೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದುಕೊಂಡು ಈ ಒಂದು ಮಂಗಳೂರು ತಾಲೂಕು ಅಸೋಸಿಯೇಷನ್ನ ಈ ಒಂದು ಎಲ್ಲ ಪಂದ್ಯಾಟಗಳನ್ನು ಬಹುಶಃ ಒಂದು ಅತ್ಯುತ್ತಮವಾದ ಒಂದು ಸಂಘಟನೆಯನ್ನು ಮಾಡುವ ಮೂಲಕ ಬಾಕಿಯವರಿಗೆ ಹೊರೆಯಾಗದ ಎಲ್ಲರನ್ನು ಸೇರಿಸಿಕೊಂಡು ಉತ್ತಮ ರೀತಿಯ ಸಂಘಟನೆ ಮಾಡುವುದು ನಮ್ಮ ಲಿಲ್ಲಿ ಪ್ರಯತ್ನ ಮಾಡಬಹುದು. ಮೊನ್ನೆಯಿಂದ ನಿರಂತರವಾಗಿ ಈ ಒಂದು ಪಂದ್ಯಾಟದ ಜೊತೆಗೆ ವ್ಯವಸ್ಥೆಯ ಭಾಗವಾಗಿ ಓಡಾಟ ಮಾಡಿಕೊಂಡು ಅತ್ಯುತ್ತಮವಾದ ಸಂಘಟನೆ ಬಹಳ ಸಮಯಕ್ಕೆ ಸರಿಯಾಗಿ ಪಂದ್ಯಾಟಗಳ ಆರಂಭ ಮಾಡುವ ಮೂಲಕ ಒಂದು ಯಶಸ್ಸಿಗೆ ಕಾರಣಕರ್ತರಾಗಿರುವಂತಹ ಲಿಲ್ಲಿ ಪ್ರಯತ್ನ ಮೇಡಮ್ ಅವರು ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ನಮ್ಮೆಲ್ಲರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಂತ ವಿನಂತಿಸಿದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆ. ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಇವರ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಇವರ ಸಹಯೋಗದಲ್ಲಿ ಮಂಗಳೂರು ತಾಲೂಕು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಬಾಲಕ ಬಾಲಕಿಯರ 14 ಮತ್ತು 17 ವಯೋಮಾನದ ವಾಲಿಬಾಲ್ ಚಾಂಪಿಯನ್ಶಿಪ್ 2025 ಈ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ, ಗೌರವಾನ್ವಿತ ಅತಿಥಿ ಗಣ್ಯರಿಗೆ ಬೆಳಗಿನ ಶುಭ ಮುಂಜಾನೆ. ಇವತ್ತು ನಾವು ಈ ಕಾರ್ಯಕ್ರಮ ನಡೆಸಬೇಕು ಅಂತ ವರ್ಷವೂ ನಾವು ಆಲೋಚನೆ ಮಾಡ್ತೇವೆ. ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಇಂದ ಈಗಾಗಲೇ ನಾವು ಡಿಸೆಂಬರ್ ಅಲ್ಲಿ ಮಾಡುದು, ಜನವರಿ ತಿಂಗಳಲ್ಲಿ ಜಿಲ್ಲಾ ಮಟ್ಟದನ್ನು ನಾವು ನಡೆಸ್ತೇವೆ. ಆದ್ರೆ ಈ ಸಲ ನಮ್ಮ ADC ಸಾಹೇಬರಿಗೆ ಗೊತ್ತಿರ್ಬೋದು, ಸಂತೋಷ್ ಸರ್, ಈ ಸಲ ಒಲಿಂಪಿಕ್ಸ್ ಇತ್ತು, ಆಮೇಲೆ ಸರ್ಕಾರಿ ನೌಕರರ ಕ್ರೀಡಾಕೂಟ ಇತ್ತು, ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರತ್ಯೇಕ ಕ್ರೀಡಾಕೂಟ ಕೂಡ ಈ ವರ್ಷ ಅದು ಕಂಟಿನ್ಯೂ ಆಗಿ ಇದ್ದ ಕಾರಣ ಆಮೇಲೆ ಪ್ರಿಪರೇಟರಿ ಪರೀಕ್ಷೆಗಳು ಬಂತು ಫೆಬ್ರವರಿ 2nd ವೀಕಲ್ಲಿ. ಆದ ಕಾರಣ ನಮಗೆ ಮಾಡಲಿಕ್ಕೆ ಅಸಾಧ್ಯವಾಯಿತು. ಹಾಗಾಗಿ ಎಲ್ಲ ಪರೀಕ್ಷೆಗಳು ಸಾಧಾರಣ ರಿಸಲ್ಟ್ ಸಹ ಮುಗಿಯಿತು, 2nd PC. ಅದರ ನಂತರ ನಾವೀಗ ಮಕ್ಕಳಿಗೆ ಎಲ್ಲ ಕಡೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲರೂ ತಮ್ಮ ಉತ್ಸಾಹದಿಂದ ಕ್ಯಾಂಪ್ಗಳನ್ನೆಲ್ಲ ರಜೆಯಲ್ಲಿ ಅವತ್ತೇ ನಮ್ದು 8th 9th ಮಕ್ಕಳದ್ದು ಪರೀಕ್ಷೆ ಮತ್ತೆ ಪ್ರೈಮರಿ ಮಕ್ಕಳದ್ದು ಪರೀಕ್ಷೆ ಎಲ್ಲ ಆಗಿದೆ. ಪ್ರಿಪರೇಟರಿ PC ಎಕ್ಸಾಮ್ ಟೈಮಲ್ಲೇ ಆಗಿದೆ. ಅದರ ನಂತರ ಎಲ್ಲರೂ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ಆ ಉದ್ದೇಶದಿಂದ ಮತ್ತೆ ನಾವು ವರ್ಷವೂ ಒಂದು ಮಕ್ಕಳಿಗೆ ಪ್ರೇರಣೆ ನೀಡ್ತಾ ಇದ್ದೇವೆ. ಈ ಮಕ್ಕಳೇ ಮುಂದೆ ಬಂದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಗಬೇಕು ಅಂತ ನಮ್ಮ ಉದ್ದೇಶ. ಡಿಪಾರ್ಟ್ಮೆಂಟ್ ಅಲ್ಲಿ SDFI ಇದೆ, ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ, ಅದರಲ್ಲಿ ರಾಷ್ಟ್ರಮಟ್ಟವರೆಗೂ ಸಹ ಹೋಗ್ಲಿಕ್ಕೆ ಅವಕಾಶ ಇದೆ. ಯೂತ್ ಚಾಂಪಿಯನ್ಶಿಪ್ ಇದೆ, ನ್ಯಾಷನಲ್ಸ್ ಇದೆ. ಇದ್ರ ಅಸೋಸಿಯೇಷನ್ ವತಿಯಿಂದ ನಮ್ದು ಅಸೋಸಿಯೇಷನ್ ಸ್ಟೇಟ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದ್ರೂ ಕೂಡ ಈ ನ್ಯಾಷನಲ್ಸ್ ಯಾವತ್ತೂ ನಡೀತಾ ಇದೆ. ಹಾಗಾಗಿ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕಾದ್ದು
ಈ ಸಣ್ಣ ಮಕ್ಕಳಿಂದ ಬಾಲಕ ಬಾಲಕಿಯರಿಂದಲೇ ಪ್ರೈಮರಿ ಹಂತದಿಂದಲೇ ಅದು ಮೇಲೆ ಬರಬೇಕು. ಆ ಉದ್ದೇಶದಿಂದ ನಾವು ಇವತ್ತು ವಾಲಿಬಾಲ್ ಅಸೋಸಿಯೇಷನ್ ಮಂಗಳೂರು ತಾಲೂಕಿನ ವತಿಯಿಂದ ನಾವು ಇವತ್ತು ಆಯೋಜಿಸಿದ್ದೇವೆ. ಈ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ನಮ್ಮ ಆತ್ಮೀಯರು ಪ್ರತಿ ಸಲವೂ ನಮ್ಮ ಡಿಪಾರ್ಟ್ಮೆಂಟ್ ಮ್ಯಾಚ್ಗಳಿಗೆ ಹಾಗೂ ನಮ್ಮದು ಯಾವುದೇ ಕ್ರೀಡಾಕೂಟ ಇರಲಿ ಆ ಕ್ರೀಡಾಕೂಟದ ಒಂದು ಊಟದ ವ್ಯವಸ್ಥೆ ಎಲ್ಲರಿಗೂ ಖರ್ಚು ಬರುವುದು ನಿಮಗೆಲ್ಲರಿಗೂ ಗೊತ್ತಿದೆ. ಊಟದ ವ್ಯವಸ್ಥೆಗೆ 1 ಲಕ್ಷ 1.5 ಲಕ್ಷದವರೆಗೂ ಬೇಕಾಗ್ತದೆ. ಆದರೆ ನಮಗೆ ಆ ಖರ್ಚಿನ ಮೊತ್ತವನ್ನು ತಗ್ಗಿಸುವಲ್ಲಿ ಹಾಗೂ ಒಂದು ಅನ್ನದಾನ, ಅದು ಶ್ರೇಷ್ಠ ದಾನ ಅಂತೆ, ಅದರ ಒಂದು ಹೊಣೆಯನ್ನು ಹೊತ್ತಿರುವವರು ಅಂತ ಹೇಳಿದ್ರೆ ನಮ್ಮ ADC ಜಿ ಸಂತೋಷ್ ಕುಮಾರ್ ಸರ್ ಅವರು. ಯಾವತ್ತೂ ಹೋಗುವಾಗ್ಲೂ ಸರ್ ನೀವು ಗೆಸ್ಟ್ ಆಗಿ ಬರಬೇಕು ಅಂತ ಅವರನ್ನು ಕರೆಯುದು. ಬರ್ತೇನೆ ಅಂತ ಹೇಳ್ತಾರೆ, ಕಾರಣಾಂತರಗಳಿಂದ ಅವರಿಗೆ ಏನಾದ್ರೂ ಒಂದು ಜಿಲ್ಲೆಯ ಹೊಣೆ ಇರುವ ಕಾರಣಾಂತರಗಳಿಂದ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ. ಈ ಸಲ ನಾವು ಸೆಕೆಂಡ್ ಸ್ಯಾಟರ್ಡೆ ಇಟ್ಟಿದ್ವಿ, ಸರ್ ಖಂಡಿತ ಬರಬೇಕು ಅಂತ ಹೇಳುವಾಗ ಈ ಸಲ ಬರ್ತೇನೆ, ರಜೆ ಇಲ್ಲ, ಏನು ಕಾರ್ಯಕ್ರಮ ಇಲ್ಲ ಅಂತ ಹೇಳಿದ್ರು. ಸಮಯಕ್ಕೆ ಸರಿಯಾಗಿ ADC ಶ್ರೀಯುತ ಜಿ ಸಂತೋಷ್ ಕುಮಾರ್ ಸರ್ ಬಂದಿದ್ದಾರೆ. ಸಂತೋಷದಿಂದ ನಮಗೆ ಇವತ್ತಿನ ಊಟದ ವ್ಯವಸ್ಥೆಯನ್ನು ಕೂಡ ನಡೆಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅದು ಮಾತ್ರವಲ್ಲ, ಪ್ರತಿ ಸಲ ನಮ್ಮ ಮಕ್ಕಳಿಗೆ ಇದನ್ನು ಯಾವತ್ತೂ ನೀವು ನಿಮ್ಮ ಅಭಯ ಹಸ್ತದಿಂದ ನೀಡುವಂತಹ ಒಂದು ಜವಾಬ್ದಾರಿ ನಮಗೆ ನೀವು ಖಂಡಿತ ಕೊಡ್ತೀರಿ ಸರ್. ನಗುಮುಖದ ಸಂತೋಷ್ ಸರ್ ಸಂತೋಷವಾಗಿ ನಮಗೆ ನೀಡ್ತಾ ಇದ್ದಾರೆ ಸರ್. ನಿಮಗೆ ನಾನು ನಮ್ಮ ವಾಲಿಬಾಲ್ ಅಸೋಸಿಯೇಷನ್ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಶ್ರೀಯುತ ವಾಲಿಬಾಲ್ ಪಂದ್ಯಾಟಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಜ್ಞಾನಶೇಖರನ್, ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್ ಮತ್ತು ಅರ್ಜುನ ಅವಾರ್ಡಿ. ಇಷ್ಟೊಂದು ದೊಡ್ಡ ಅವಾರ್ಡ್ ಅನ್ನು ಪಡೆದಂತ ವ್ಯಕ್ತಿ ಇವತ್ತು ಚೆನ್ನೈಯಿಂದ ಮಂಗಳೂರಲ್ಲಿ ಅಂತ ಹೇಳುದಾದ್ರೆ ನಮಗೆಲ್ಲರಿಗೂ ಸಂತೋಷದ ವಿಷಯ. ಏಷ್ಯನ್ ಗೇಮ್ಸ್ ನಲ್ಲಿ 100 ಮತ್ತು 200 ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ಎಲ್ಲರೂ ಕೈ ಚಪ್ಪಲ ಮೂಲಕ ಅವರನ್ನು ಪ್ರೋತ್ಸಾಹಿಸಿ ಮಕ್ಕಳೇ. ಜೊತೆಗೆ ಜ್ಞಾನಶೇಖರನ್ ಸರ್ ಅವರು ನಮಗೆ ಸರ್ ನಮ್ಮ ಈ ಪಂದ್ಯಾಟ ಆಗ್ತದೆ ಅಂತ ಹೇಳುವಾಗ ಸೇವಂತಿ ಮೇಡಮ್ ಅಲ್ಲಿ ಹೇಳಿದೆ, ಅವರ ಆತ್ಮೀಯರು ಅವರಲ್ಲಿ ಹೇಳುವಾಗ ಅವರು ಬರ್ತೇನೆ ಅಂತ ಒಪ್ಕೊಂಡಿದ್ದಾರೆ. ಭಾರಿ ಖುಷಿ ಆಯ್ತು. ನಮ್ಮ ಮಕ್ಕಳಿಗೆ ಒಂದು ಈ ಪಂದ್ಯಾಟ ಅಂತ ಹೇಳುವಾಗ ಒಂದು ಯಾವತ್ತೂ ಕೂಡ ಒಂದು ಕ್ರೀಡಾಪಟು ಇರಬೇಕು. ಆ ಕ್ರೀಡಾಪಟುವನ್ನು ನಮಗೆ ಇವತ್ತು ಒದಗಿಸಿಕೊಟ್ಟಿದ್ದಾರೆ ಸೇವಂತಿ ಮೇಡಮ್ ಅವರು ಜ್ಞಾನಶೇಖರನ್ ಮೂಲಕ, ಅದು ಕೂಡ ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಆನ್ ಬಿಹಾಫ್ ಪಂದ್ಯಾಟ ಇರಲಿ, ಇತರ ಕಾರ್ಯಕ್ರಮಗಳಿರಲಿ, ಸಮಾಜ ಸೇವೆ ಎಂಬುದು ಅವರದ್ದು ಮುಖ್ಯ ಗುರಿ. ಶ್ರೀಯುತ ಶಾಂತರಾಮ್ ಶೆಟ್ಟಿ ಸರ್, ಶಾಂತರಾಮ್ ಶೆಟ್ಟಿ ಸರ್ ರೋಟರಿಯಲ್ಲಿ ಇದ್ದುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ಶಾಲೆಯನ್ನು ಸರ್ಕಾರಿ ಪ್ರೌಢಶಾಲೆ ನನ್ನ ಶಾಲೆ, ಅದನ್ನು ಖಾಸಗಿ ಶಾಲೆಗಿಂತ ವಿಭಿನ್ನ ರೀತಿಯಲ್ಲಿ ಒಂದು ಮಾಡುವಲ್ಲಿ ಎಲ್ಲ ರೀತಿಯ ಕಾರ್ಯವನ್ನು ಅವರು ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕೂಡ ನಮ್ಮ ಶಾಲೆಯಲ್ಲಿ ಮಾಡಿಕೊಂಡು ನಾವು ಸರ್ಕಾರಿ ಶಾಲೆ ಅಂತ ನಮಗೆ ಇಲ್ಲದ ರೀತಿಯಲ್ಲಿ ಅವರು ನಮ್ಮ ಶಾಲೆಯನ್ನು ಒಂದು ಅಭಿವೃದ್ಧಿಯತ್ತ ಸಾಗಿಸಿದ್ದಾರೆ ಶ್ರೀಯುತ ಶಾಂತರಾಮ್ ಶೆಟ್ಟಿ ಅವರು. ಹಾಗಾಗಿ ನಾನು ಕ್ರೀಡೆಯಲ್ಲಿ ಸಹ ತೊಡಗಿಸಿಕೊಂಡಿದ್ದೇನೆ, ಎಲ್ಲ ಇದರಲ್ಲಿ ಸಹ ಅವರನ್ನು ನಾನು ಭರಿಸುವಲ್ಲಿ ಯಶಸ್ವಿಯಾಗಿದ್ದೇನೆ. ಅದೇ ನಾನು ಈ ಸಲ ಒಂದು ದೊಡ್ಡ ಟ್ರೋಫಿ ಎಲ್ಲ ಕಾಣ್ತಾ ಇದ್ದೆ ನಿಮಗೆ ಸರ್, ನಿಮ್ಮದು ಬಹುಮಾನ ನಿಮ್ಮದೇ, ಬೇರೆ ಯಾರ್ದಿಲ್ಲ ಅಂತ ಹೇಳಿದ್ದೇನೆ. ಅದಕ್ಕೆ ಅವರು ಸಂತೋಷದಿಂದ ಒಪ್ಪಿದ್ದಾರೆ. ರೆಡ್ ಕ್ರಾಸ್ ಸೊಸೈಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಹೌದು. ಪಾಪ ಅಂತೇಳಿ ಅಲ್ಲ, ಎಲ್ಲರಿಗೂ ದಾನ ನೀಡುವಲ್ಲಿ ಎತ್ತಿದ ಕೈ, ಹಾಗಾಗಿ ಅವರನ್ನು ನಾವು ಬಿಡುವುದಿಲ್ಲ. ಹಾಗಾಗಿ ಈ ಕ್ರೀಡೆಯಲ್ಲಿ ಕೂಡ ತುಂಬಾ ಪ್ರೋತ್ಸಾಹ ನೀಡಿಕೊಂಡು ಬಂದಿದ್ದಾರೆ ನಮ್ಮ ರೋಟರಿ ಶಾಂತರಾಮ್ ಶೆಟ್ಟಿ CA ಅವರು. CA ಎಂಬ ಹುದ್ದೆಯಲ್ಲಿ ಇದ್ದುಕೊಂಡು ನಮ್ಮ ಮಕ್ಕಳಿಗೆ ಕೂಡ ಇದು ಸ್ಕಾಲರ್ಶಿಪ್ ಅನ್ನು ಕೂಡ ನೀಡ್ತಾ ಇದ್ದಾರೆ. ಮತ್ತೆ SLC ಮತ್ತೆ ಮಕ್ಕಳಿಗೆ ಫೀಸ್ ಅನ್ನು ಕೂಡ ವರ್ಷವೂ ಅವರು ಒದಗಿಸಿಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಕ್ರೀಡೆಗೆ ಕೂಡ ಅವರು ಸಹಕಾರ ನೀಡುವಲ್ಲಿ ಅವರನ್ನು ನಾನು ಇವತ್ತು ಬರಮಾಡಿಕೊಂಡಾಗ ಖಂಡಿತವಾಗಿ ಒಪ್ಪಿದ್ದಾರೆ. ಶ್ರೀಯುತ ಶಾಂತರಾಮ್ ಶೆಟ್ಟಿ CA ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ಭಗವಾನ್ ಅವರು. ನಮ್ಮ ಈ ಕಾರ್ಯಕ್ರಮ ವಾಲಿಬಾಲ್ ಅಸೋಸಿಯೇಷನ್ ಅಂತ ಆದದ್ದು ನಮ್ಮ ಸತೀಶ್ ಸರ್ ಅಧ್ಯಕ್ಷರು ಆದ್ಮೇಲೆ.
ತುಂಬಾ ವರ್ಷದಿಂದ ನೆನೆಗುದಿಗೆ ಬಿದ್ದ ಈ ಜಿಲ್ಲಾ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಕಳೆದ 4 ವರ್ಷಗಳಿಂದ 4-5 ವರ್ಷ ಆಯ್ತಂತ ಕಾಣ್ತದೆ. 5 ವರ್ಷ ತನ್ನ ಹೆಗಲ ಮೇಲೆ ಈ ವಾಲಿಬಾಲ್ ಸಂಸ್ಥೆಯನ್ನು ಎತ್ತಿಕೊಂಡು ಈ ಯಶಸ್ವಿ ತಾಲೂಕು ಮಟ್ಟದ ಎಲ್ಲಾ ಕಡೆ ಜಿಲ್ಲಾ ಚಾಂಪಿಯನ್ಶಿಪ್ ಕೂಡ ವರ್ಷವೂ ಆಗ್ತಾ ಇದೆ. ಅದೇ ರೀತಿ ಈ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ಕೂಡ ಎಲ್ಲಾ ಕಡೆಗಳಲ್ಲಿ ಆಗುವಲ್ಲಿ ಇದರ ನಂತರ ನಮ್ದು ಜಿಲ್ಲಾ ಮಟ್ಟ ಇರ್ತದೆ. ಎಲ್ಲ 14-17 ವಯೋಮಾನದಲ್ಲಿ, 19 ವಯೋಮಾನದಲ್ಲಿ, ಮತ್ತೆ ಸೀನಿಯರ್ಸಿಗೆ ಜಿಲ್ಲಾ ಚಾಂಪಿಯನ್ಶಿಪ್. ಈ ಎಲ್ಲಾ ಕ್ರೀಡಾಕೂಟಗಳನ್ನು ಇದ್ದ ಬರ ಇರ್ತದಲ್ಲ, ಬರವನ್ನು ನೀಗಿಸಿ ನಮಗೆ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ನಮ್ಮ ಸತೀಶ್ ಸರ್ ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಸರ್, ನಿಮಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಭಗವಾನ್ ಸರ್, ನಾವು ಮಂಗಳೂರಿನಲ್ಲಿ ಮಾಡುವಾಗ ಪ್ರತಿ ವರ್ಷ ನಾವು ಮಂಗಳಾ ಸ್ಟೇಡಿಯಂ ಅಲ್ಲಿ ಮಾಡುದು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಯೋಗ. ಪ್ರತಿ ವರ್ಷ ನಾವು ಪ್ರದೀಪ್ ಡಿಸೋಜ ಸರ್ ಬಂದ ಮೇಲೆ ಹಲವಾರು ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಎಲ್ಲಾ ರೀತಿಯ ನಮ್ಮ ಈ ಕಾರ್ಯಕ್ರಮಗಳಿಗೆ ಉಚಿತವಾಗಿ ಅವರು ನಮಗೆ ಸಹಕಾರವನ್ನು, ಈಗ ಮೈದಾನವನ್ನು ನೀಡಿದ್ದಾರೆ, ಮತ್ತೆ ನಮ್ಮ ಕ್ರೀಡಾಕೂಟ ಆಗ್ಬೇಕಾದ್ರೆ ಸ್ಟೇಡಿಯಂ ಅನ್ನು ನೀಡಿದ್ದಾರೆ. ಕ್ರೀಡೆಯಲ್ಲಿ ಪ್ರೋತ್ಸಾಹ ಇದ್ರೆ ಮಾತ್ರ ಅದು ಒಂದು ಎಲ್ಲರಿಗೂ ಒಂದು ಉತ್ಸಾಹ ಬರುದು. ಆ ಪ್ರೋತ್ಸಾಹವನ್ನು ನೀಡಿದವರು ನಮಗೆ ಪ್ರದೀಪ್ ಡಿಸೋಜ ಸರ್. ಮೊನ್ನೆ ನಾವು ಇದಕ್ಕೆ ಮೈದಾನವೂ ಕೊಡ್ಬೇಕು ಸರ್, ನಮಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು, ಜೊತೆಗೆ ನಮಗೆ ಬಾಲ್ ಮತ್ತು ನೆಟ್ ಅನ್ನು ಒದಗಿಸಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಂಡಾಗ ಸಂತೋಷವಾಗಿ ನಮಗೆ 4 ಬಾಲ್ಗಳನ್ನು ಮತ್ತೆ ನೆಟ್ ಕೂಡ ಒದಗಿಸಿಕೊಟ್ಟಿದ್ದಾರೆ. ಪ್ರತಿ ವರ್ಷ ಒದಗಿಸಿಕೊಡ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲಾ ಮಟ್ಟದ ನಮ್ಮ ಚಾಂಪಿಯನ್ಶಿಪ್ಗೂ ಕೂಡ ಎಲ್ಲ ರೀತಿಯ ಸಹಕಾರವನ್ನು ನೀಡಿದವರು ಪ್ರದೀಪ್ ಡಿಸೋಜ ಸರ್ ಅವರು. ಕ್ರೀಡೆಯಲ್ಲಿ ಇದ್ದುಕೊಂಡು ಕ್ರೀಡೆಗೆ ಪ್ರೋತ್ಸಾಹ ನೀಡಿ ಇಲ್ಲಿ ಮಂಗಳೂರಿನಲ್ಲಿ ಜನಪ್ರಿಯರಾದಂತಹ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಪ್ರದೀಪ್ ಡಿಸೋಜ ಇವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರನ್ನು ವೇದಿಕೆಯಲ್ಲಿದ್ದಾರೆ ನಮ್ಮ ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿ ಆದಂತಹ ಶಂಕರ್ ಶೆಟ್ಟಿ ಅವರು. ನಮ್ಮ ವಾಲಿಬಾಲ್ನ ಭೀಷ್ಮಂತ್ಲೇ ಹೇಳ್ಬಹುದು ಅವರನ್ನು. ಅವರು ಸೈಲೆಂಟ್ ಆಗಿದ್ದಾರೆ, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ, ವ್ಯವಸ್ಥಿತ ರೀತಿಯಲ್ಲಿ, ಯಾರಿಗೂ ಸಹ ನೋವು ಬರದಾಗೆ ಎಲ್ಲ ರೀತಿಯ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಶ್ರೀಯುತ ಶಂಕರ್ ಶೆಟ್ಟಿ ಅವರು. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅಗತ್ಯ ಇದ್ದಾರೆ ಶ್ರೀಮತಿ ಸೇವಂತಿ ಮೇಡಮ್. ನಮ್ದು ಕ್ರೀಡಾಕೂಟ ಆಗ್ತಾ ಇದೆ. ಒಂದು ತುಂಬಾ ಖರ್ಚು ಇರ್ತದೆ, ಒಂದು ಕ್ರೀಡಾಕೂಟ ಆದ್ಮೇಲೆ ಖರ್ಚು ಇರ್ತದೆ. ಹಾಗಾಗಿ ಮೇಡಮ್ ಯಾರಾದ್ರೂ 1-2 ಗೆಸ್ಟ್ ಮಾಡಿ ಅಂತ ಈಗ ತಾನೇ ನಾನು ಹೇಳಿದೆ. ಅವರ ಮುಖಾಂತರ ಗೆಸ್ಟ್ಗಳನ್ನು, ಅತಿಥಿಗಳನ್ನು ಮಾಡಿದ್ದಾರೆ. ಅವರು ನಿವೃತ್ತರಾಗಿದ್ರು ಕೂಡ ಉತ್ಸಾಹದ ಚಿಲುಮೆ ಅವರು, ಪಾದರಸದ ವ್ಯಕ್ತಿತ್ವ, ಆ ಹುರುಪು ಇನ್ನೂ ಸಹ ಅವರಲ್ಲಿ ಇದೆ. ಇನ್ನು ಕೂಡ ನಮ್ಮಾಗೆ ಇದ್ದಾರೆ ಮೇಡಮ್ ಅವರು. ನಿವೃತ್ತರಾಗಿ ಎಂದು ಹೇಳುದಿಲ್ಲ, ನಾವು ಹೇಳ್ಬಾರ್ದು ಅಂತ ಎಷ್ಟು ಇದು ಅಂತ. ಹಾಗಾಗಿ ನನ್ನ ಮುಖದ ಸೇವಂತಿ ಮೇಡಮ್ ಬ್ಯಾಂಗ್ಳೂರಲ್ಲಿ ಇದ್ರು ಕೂಡ ನಮ್ಮ ಮೇಲೆ ಅಭಿಮಾನವಿಟ್ಟು ಈ ಕ್ರೀಡಾಕೂಟಕ್ಕೆ ನಿನ್ನೆನೆ ಬಂದಿದ್ದಾರೆ. ಮೇಡಮ್, ನಿಮ್ಗೆ ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಎಂ ಜೊತೆ ಇದ್ದಾರೆ ಶ್ರೀಯುತ ಶೇಖರ್ ಕಣ್ತಲ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ. ಯಾವತ್ತು ಕ್ರೀಡಾಕೂಟಗಳನ್ನು ಎಲ್ಲಿಯೂ ಆಗದಿದ್ದಾಗ ಶೇಖರ್ ಸರ್ ನಿಮ್ಮ ಶಾಲೆ ಇದೆ ಅಲ್ಲ ಅಂತ ಮಂಗಳ ಜ್ಯೋತಿ ಅಷ್ಟೇ ಶೇಖರ್ ಸರ್ ಅವರು ಖಂಡಿತವಾಗಿ ಈ ಕಾರ್ಯಕ್ರಮಕ್ಕೆ ಒಪ್ಪಿದ್ದಾರೆ. ಎಲ್ಲಾ ರೀತಿಯ ಸಹಕಾರವನ್ನು ಕೂಡ ನೀಡಿದ್ದಾರೆ. ಸರ್, ಅಧ್ಯಕ್ಷರಾಗಿದ್ದುಕೊಂಡು ವಾಲಿಬಾಲ್ಗೆ ಏನಾದ್ರೂ ಒಂದು ಸಹಕಾರ ನೀವು ನೀಡಬೇಕೆಂಬ ನಿಟ್ಟಿನಲ್ಲಿ ನಾನು ಅವರನ್ನು ಕೇಳ್ಕೊಂಡಾಗ ಸಂತೋಷವಾಗಿ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹ ನೀಡಿದ್ದಾರೆ. ಸರ್, ಶೇಖರ್ ಕಡ್ತಲ್ ಸರ್, ನಿಮಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇದ್ದಾರೆ ನಿತಿನ್ ಆರ್ ಪುತ್ರನ್, ಅಧ್ಯಕ್ಷರು ಮಂಗಳೂರು ಉತ್ತರ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ಉತ್ತರ. ಸರ್, ನಿತಿನ್ ಸರ್ ಅಲ್ಲಿ ಕೇಳಿದೆ ನಾನು, ಯಂಗ್ ಅಂಡ್ ಎನರ್ಜೆಟಿಕ್ ಯಾವತ್ತೂ ಕೂಡ ಮುಂದೆ ಬರಬೇಕು ಸರ್. ಅಧ್ಯಕ್ಷರಾಗಿದ್ದಾರೆ. ಈ ಸಲ ಉತ್ತರ ವಲಯದಲ್ಲಿ ನಮ್ದು ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಈ ಯಶಸ್ವಿ ನೆರವೇರಿಕೆ ಹಿಂದೆ ಅವರ ಸಹಕಾರ ಇತ್ತು, ಉತ್ತಮ ರೀತಿಯಲ್ಲಿತ್ತು. ಅದನ್ನು ನಾನು ನೋಡಿ ಅವರನ್ನು ನಮ್ಮ ವಾಲಿಬಾಲಿಗೂ ಕೂಡ ಸಹಕಾರ ನೀಡಬೇಕೆಂಬುದಾಗಿ ಕೇಳಿಕೊಂಡಾಗ ಅವರು ಯಾವತ್ತೂ ಕ್ರೀಡೆಗೆ ಹಿಂದೆ ಸರಿಯುವವರಲ್ಲ. ನಮ್ಮ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ನೀಡಿದಂತಹ ನಮ್ಮ ನಿತಿನ್ ಆರ್ ಪುತ್ರನ್ ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಮೋಹನ್ ಶಿರ್ಲಾರ್ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಮೇಶ್ ಶೆಟ್ಟಿ, ಅಧ್ಯಕ್ಷರು ಮಂಗಳ ಫ್ರೆಂಡ್ಸ್ ಸರ್ಕಲ್. ಸರ್, ಎಲ್ಲಿದ್ರು ವೇದಿಕೆಗೆ ಬನ್ನಿ. ಜಯರಾಜ್ ಬಂಗೇರ ಅವರು, ಶ್ರೀಯುತ ಹರೀಶ್ ರೈರವರು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮಂಗಳೂರು ತಾಲೂಕು ಅಸೋಸಿಯೇಷನ್ನ ಅಧ್ಯಕ್ಷರು ಶ್ರೀಯುತ
ಗಿರೀಶ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹವನ್ನು ನೀಡಿದವರು. ಅವರು ಬಂದ ಮೇಲೆ ನಮ್ಮ ಸಂಘ ತುಂಬ ಗಟ್ಟಿಯಾಗಿದೆ. ಅವರ ಪ್ರೋತ್ಸಾಹ ಇದೆ. ಯುವ ವಕೀಲರು ಅವರ ನಿರಂತರ ಶ್ರಮದಿಂದ ಈ ಸಂಘ ಬೆಳೆದು ಬಂದಿದೆ. ನಮ್ಮ ತಾಲೂಕು ಸಂಘದ ಅಧ್ಯಕ್ಷರಾದ ಶ್ರೀಯುತ ಗಿರೀಶ್ ಶೆಟ್ಟಿ ಶಿಬರೂರು ಇವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಮತಿ ರುತ್, ಈ ಕಾರ್ಯಕ್ರಮದ ಹಿಂದೆ ನಮಗೆ ಅವಿರತ ಪ್ರಯತ್ನ ಪಟ್ಟವರು ನಮ್ಮ ಸಂಘದ ಎಲ್ಲ ಸದಸ್ಯರು. ಹಿರಿಯ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರಾದ ಭಗವಾನ್ ಸರ್ ಇದ್ದಾರೆ, ಅಂತಾರಾಷ್ಟ್ರೀಯ ಆಟಗಾರರಾದ ಎವರೆಸ್ಟ್ ಸರ್ ಇದ್ದಾರೆ, ಉಷಾ ಮೇಡಮ್ ಯೂನಿವರ್ಸಿಟಿ ಆಟಗಾರರು, ನ್ಯಾಷನಲ್ ಆಟಗಾರರು ಉಷಾ ಮೇಡಮ್ ಇದ್ದಾರೆ, ಮೃದುಲಾ ಇದ್ದಾರೆ, ಹಾಗೂ ಎಲ್ಲ ನಮ್ಮ ತೀರ್ಪುಗಾರರಾದ ಮೋಹನ್ ಸರ್, ರೂತ್ ಮೇಡಮ್ ಯೂನಿವರ್ಸಿಟಿ ಆಟಗಾರರು, ಹಾಗೂ ಎಲ್ಲ ನನ್ನ ಆತ್ಮೀಯ ತೀರ್ಪುಗಾರರು ಎಲ್ಲರೂ ಅವಿರತ ಶ್ರಮದಿಂದ ಈ 55 ತಂಡಗಳನ್ನು ನಿಭಾಯಿಸುವಲ್ಲಿ ಎಲ್ಲರೂ ಯಶಸ್ವಿಯಾಗಿದ್ದಾರೆ. ಮಳೆಯ ಸ್ವಲ್ಪ ವಾತಾವರಣ ಇದ್ರೂ ಕೂಡ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಅದು ಸ್ವಲ್ಪ ಇವತ್ತು ಒಳ್ಳೆಯ ವಾತಾವರಣ ಇದೆ. ಹಾಗೆ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮೊಟ್ಟಿಗೆ ಇದ್ದಾರೆ ರೇಖಾ ಮೇಡಮ್, ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಯೂನಿಫಾರ್ಮ್ ಅಲ್ಲಿ ಎಲ್ಲರೂ ಬಂದಿದ್ದೀರಾ, ಖುಷಿ ಆಯ್ತು ಮಕ್ಕಳೇ. ನಿಮ್ಗೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮತ್ತೆ ಇಲ್ಲಿ ಆಗಮಿಸಿದ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರನ್ನೂ ಬಿಡದೆ ಎಲ್ಲರನ್ನೂ ಕೂಡ ಅವರವರ ಗೌರವಕ್ಕೆ ತಕ್ಕಂತೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿರುವಂಥ ನಮ್ಮೆಲ್ಲರ ಪ್ರೀತಿಯ ನಮ್ಮ ತಾಲೂಕಿನ ಮಂಗಳೂರು ವಾಲಿಬಾಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು, ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿರುವಂಥ ಮಂಗಳೂರು ದಕ್ಷಿಣದ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರುವಂಥ ಶ್ರೀಮತಿ ಲಿಲಿಪಾಯಸ್ ಮೇಡಮ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರನ್ನು ನಮ್ಮ ರೇಖಾ ಶೆಟ್ಟಿ ಅವರು ಹೂವು ಹಾಗೂ ಶಾಲು ನೀಡಿ ಅವರನ್ನು ಸ್ವಾಗತಿಸಲು ವಿನಂತಿಸಿದ್ದೇನೆ. ಮೇಡಮ್ ಅವರು ಕೂಡ ತಮ್ಮನ್ನು ಕೂಡ ನಾವು ಸ್ವಾಗತಿಸಿದ್ದೇವೆ. ಲಿಲಿಪಾಯಸ್ ಮೇಡಮ್ ಅಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಮೇಡಮ್ ಕೊನೆ ತನಕ ಇದ್ದು ಈ ದಿವಸದ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ದಾರರಾಗಬೇಕು ತಮ್ಮನ್ನು ವಿನಂತಿಸಿದ್ದೇವೆ. ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡ್ತಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಸರ್ ಅವರು. ದಯವಿಟ್ಟು ಎಲ್ಲರಿಗೂ ಜೋರಾದ ಚಪ್ಪಾಳೆ ಕೊಡಬೇಕು ಮಕ್ಕಳೇ. ಮೇಲೆ ಕೂತವರು ಕ್ರೀಡಾಪಟು ವಿದ್ಯಾರ್ಥಿಗಳು ಒಮ್ಮೆ ಚಪ್ಪಾಳೆ ಕೊಡಬೇಕು. ತಾವು ನಮ್ಮನ್ನು ಪ್ರೋತ್ಸಾಹ ಮಾಡುವಂಥ ಈ ಒಂದು ವಾಲಿಬಾಲ್ ಪಂದ್ಯಾಟಗಳು പക്ഷെ ನೀವೆಲ್ಲರೂ ಕೂಡ ಮುಂದಕ್ಕೆ ಅತ್ಯುತ್ತಮವಾದಂಥ ಕ್ರೀಡಾಪಟುವಾಗಿ ರೂಪುಗೊಳ್ಳಲಿಕ್ಕೆ ಇದೊಂದು ಆರಂಭದ ಹೆಜ್ಜೆ ಅನ್ನುವಂಥದ್ದು ನಮ್ಮೆಲ್ಲರ ಕೂಡ ಆಶಯ. ಜೋರಾದ ಚಪ್ಪಾಳೆ ಬರಬೇಕು ಮಕ್ಕಳಿಗೆ, ನಾವು ತಮಗೆ ಪ್ರೋತ್ಸಾಹ ಮಾಡುವಂಥದ್ದು ನಾವು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿರುವಂಥ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಸರ್ ಅವರು ಬಹುಶಃ ಅತ್ಯಂತ ಸರ್ಕಾರಿ ಕೆಲಸ ದೇವರ ಕೆಲಸ ಎನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರೀತಿಯಿಂದ ಕೆಲಸವನ್ನು ಮಾಡುವವರು. ಎಲ್ಲ ನೌಕರರಿಗೆ ಕೂಡ ಒಬ್ಬ ಸ್ನೇಹಿಯಾಗಿದ್ದುಕೊಂಡು ಎಲ್ಲ ಕೆಲಸಗಳಲ್ಲಿ ಪ್ರೋತ್ಸಾಹ ಮಾಡ್ತಿರುವರು. ಬಹುಶಃ ನಮಗೆ ಯಾವುದೇ ಒಂದು ಮೊನ್ನೆ ಊಟದ ವ್ಯವಸ್ಥೆಗೆ ನಾವು ಸಹಕಾರವನ್ನು ಕೇಳುವಾಗ ಬಹಳ ಪ್ರೀತಿಯಿಂದ ಅದಕ್ಕೆ ನಮಗೆ ಸಹಕರಿಸಿದವರು ಸನ್ಮಾನ್ಯ ಸಂತೋಷ್ ಕುಮಾರ್ ಸರ್ ಅವರು. ತಮ್ಮ ಕೆಲಸದ ಒತ್ತಡಗಳ ಮಧ್ಯೆ ಕೂಡ ಈ ದಿವಸ ಬಿಡುವು ಮಾಡಿಕೊಂಡು ನಮ್ಮೊಟ್ಟಿಗೆ ಸಮಯಕ್ಕೆ ಸರಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದಾರೆ. ತಮ್ಮನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಗೌರವವನ್ನು ನೀಡಲಿಕ್ಕಿದ್ದಾರೆ. ದಯವಿಟ್ಟು ಪ್ರಾರಂಭಿಸ್ತೀವಿ ಸರ್. ಅದರೊಟ್ಟಿಗೆ ನಮಗೆ ಎಲ್ಲರೂ ಕೂಡ ಕ್ರೀಡೆಗೆ ಇರ್ಬೋದು, ಸೇವಾ ಕಾರ್ಯಕ್ರಮಗಳಿರ್ಬೋದು, ಎಲ್ಲದೂ ಕೂಡ ಪ್ರೋತ್ಸಾಹ ನೀಡಿದಿರಿ. ಈ ದಿವಸದ ಕಾರ್ಯಕ್ರಮದಲ್ಲಿ ಎಷ್ಟು ಮಂದಿ ಮಕ್ಕಳಿಗಿರ್ಬೋದು, ಎಲ್ಲ ತೀರ್ಪುಗಾರರಿಗಿರ್ಬೋದು, ಎಲ್ಲ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಊಟದ ವ್ಯವಸ್ಥೆಯನ್ನು ಕೂಡ ತಾವು ತಮ್ಮ ವತಿಯಿಂದ ತಾವು ಕಲ್ಪಿಸಿಕೊಟ್ಟಿದ್ದೀರಿ ಸರ್. ತಮ್ಮನ್ನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವವಾಗಿ ನಾವು ಗೌರವಿಸ್ತಿದ್ದೇವೆ.
ಎಲ್ಲ ಗಣ್ಯರೇ, ಫುಟ್ಬಾಲ್ ಅಸೋಸಿಯೇಷನ್ಗೆ ಏನು ವಿವಿಧ ಶಾಲೆಗಳಿಂದ ತಾವೆಲ್ಲರೂ ಆಗಮಿಸಿರುವಂಥ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಅವರೊಟ್ಟಿಗೆ ಬಂದಿರುವಂಥ ಎಲ್ಲ ಉಪಾಧ್ಯಾಯರೇ ಹಾಗೂ ಮಾಧ್ಯಮ ಮಿತ್ರರೇ, ಇದು ಮಾತಾಡುವಂಥ ಸಮಯ ಅಲ್ಲ. ಜಸ್ಟ್ ಎರಡೇ ವಿಷಯಗಳನ್ನ ತಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ವಾಲಿಬಾಲ್ ಆಟ ಒಂದೇ ಅಲ್ಲ, ಆಟದಲ್ಲಿನೂ ಸಹ ನಿಮಗೆ ಮೆಂಟಲ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ. ಈ ಒಂದು ಯುಗದಲ್ಲಿ, ಅಂದರೆ ಮೊಬೈಲ್ ಯುಗದಲ್ಲಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಇಂಥ ಯುಗದಲ್ಲಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ತಾವೆಲ್ಲರೂ ಸಹ ಮಕ್ಕಳೆಲ್ಲರೂ ಬಂದಿದ್ದೀರಾ, ಆಟ ಆಡ್ತಾ ಇದ್ದೀರಾ. ಸೊ ಎಷ್ಟೋ ಜನ ಮಕ್ಕಳು ತಮ್ಮ ಒಂದು ಫಿಸಿಕಲಿ ಆ್ಯಕ್ಟಿವಿಟಿಗೆ ಇಲ್ಲದೇ ಮನೆಯಲ್ಲಿ ಕೂತ್ಕೊಂಡು ಬರೀ ಮೊಬೈಲ್ ರೀತಿಯಿಂದ ಇಟ್ಕೊಂಡು ತುಂಬ ಮಕ್ಕಳನ್ನು ಸಹ ತಮ್ಮ ಲೈಫ್ನ ಸ್ಪಾಯ್ಲ್ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ಎಷ್ಟು ಜನ ನೀವು ಮಕ್ಕಳು ಬಂದಿದ್ದೀರಾ, ಈ ಪ್ರೋತ್ಸಾಹ ಇತರ ಮಕ್ಕಳಿಗೆ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಆಶೆ. ಎರಡನೇದು, ಇಲ್ಲಿ ಇರುವಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರು ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಇದೇ ರೀತಿಯಲ್ಲಿ ಬೇರೆ ಬೇರೆ ಶಾಲೆಗಳಿಂದನೂ ಸಹ ಮಕ್ಕಳು ಬಂದು ಅತಿ ಹೆಚ್ಚು ರೀತಿಯಲ್ಲಿ ಪಾಲ್ಗೊಳ್ಳುವಿಕೆ ರೀತಿಯಲ್ಲಿ ಇದನ್ನು ನಡೀಲಿ ಅಂತೇಳಿ ವಾಲಿಬಾಲ್ ಅಸೋಸಿಯೇಷನ್ ಏನು ಆಯೋಜನೆ ಮಾಡಿದ್ರೆ ತಮ್ಮೆಲ್ಲರಿಗೂ ಸಹ ಈ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊತ ಕೊಟ್ಟಿರುವಂಥ ಅವಕಾಶಕ್ಕಾಗಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಯೋಚಿತವಾಗಿ ಈ ದಿವಸದ ವಾಲಿಬಾಲ್ ಪಂದ್ಯದ ಬಗ್ಗೆ ಎಲ್ಲ ಕ್ರೀಡಾಪಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕ ಮಾತುಗಳನ್ನು ಆಡಿರುವಂಥ ಸನ್ಮಾನ್ಯ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು, ಈ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ಅಂತಾರಾಷ್ಟ್ರೀಯ ಪ್ರತಿಭೆ ನಮ್ಮೊಟ್ಟಿಗಿದ್ದಾರೆ. ನಮಗೆಲ್ಲರಿಗೂ ಕೂಡ ನಾವು ನೋಡ್ತಿದ್ದೇವೆ, ಈಗಾಗಲೇ ಲಿಲಿ ಪೈಸ್ ಮೇಡಮ್ ಅವರು ಒಂದು ಪರಿಚಯವನ್ನು ಮಾಡಿದ್ದಾರೆ. ಶ್ರೀ ಜ್ಞಾನಶೇಖರನ್, ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್ ಹಾಗೂ ಅರ್ಜುನ್ ಅವಾರ್ಡಿ ಅವರು. ದಯವಿಟ್ಟು ತಾವು ವೇದಿಕೆ ಮುಂಭಾಗಕ್ಕೆ ಬರಬೇಕು, ಈ ಒಂದು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಸಿದ್ದೇನೆ. ಇಲ್ಲಿ ಹುಟ್ಟಿದಂಥ ಇವರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಾದಂಥ ಕನ್ನನೂರಿನಲ್ಲಿ, ಪ್ರೌಢ ಶಿಕ್ಷಣವನ್ನು ಹೆಕ್ಕೂರಿನಲ್ಲಿ ಪೂರೈಸಿ ಪದವಿ ಪೂರ್ವ ಶಿಕ್ಷಣವನ್ನು ದೇವಕೋಟೆಯಲ್ಲಿ ಪೂರೈಸಿದ ಬಳಿಕ ಡಿಪ್ಲೊಮಾ ಇನ್ ಕೋಚಿಂಗ್ NIS, IAF ಹಾಗೂ DTSB ಕೋರ್ಸನ್ನು ಜರ್ಮನಿಯಲ್ಲಿ ಪೂರೈಸಿರುತ್ತಾರೆ. ಚೆನ್ನೈಯ ಸೌತರ್ನ್ ರೈಲ್ವೆಯಲ್ಲಿ ಸ್ಪೋರ್ಟ್ಸ್ ಆಫೀಸರ್ ಆಗಿ ಕೆಲಸದಲ್ಲಿದ್ದುಕೊಂಡು ಪ್ರಸ್ತುತ ನಿವೃತ್ತ ಜೀವನ ನಡೆಸುತ್ತಿರುವಂಥ ಇವರು 1978ರಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದಂಥ 8ನೇ ಏಷ್ಯನ್ ಗೇಮ್ಸ್ನಲ್ಲಿ 200 ಮೀಟರ್ ಓಟದಲ್ಲಿ ಚಿನ್ನ ಹಾಗೂ 100 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕವನ್ನು ಜಯಿಸಿರುತ್ತಾರೆ. ಮಕ್ಕಳ ಜೋರಾದ ಚಪ್ಪಳೆ ಬರಬೇಕು ಅವರ ಸಾಧನೆಗಾಗಿ. 1975ರಲ್ಲಿ ಸಿಯೋಲ್ನಲ್ಲಿ ನಡೆದಂಥ ಏಷ್ಯನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಮೀಟ್ನಲ್ಲಿ 100 ಮೀಟರ್ ಓಟದಲ್ಲಿ ಬ್ರಾಂಜ್ ಮೆಡಲನ್ನು ಪಡೆದುಕೊಂಡಂಥ ಶ್ರೀಯುತರು 1976ರಲ್ಲಿ ಇಂಡಿಯನ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಅಥ್ಲೆಟಿಕ್ಸ್ ಮೀಟ್ನಲ್ಲಿ 200 ಮೀಟರ್ ಓಟದಲ್ಲಿ ಸಿಲ್ವರ್ ಮೆಡಲ್, 2003ರಲ್ಲಿ ನಡೆದಂಥ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ, 1978ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿರುತ್ತಾರೆ. 1979ರಲ್ಲಿ ಟೋಕಿಯೋದಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ 4x100 ಮೀಟರ್ ರಿಲೇಯಲ್ಲಿ ಬ್ರಾಂಜ್ ಮೆಡಲ್, 1979ರಲ್ಲಿ ಮಾಸ್ಕೋದಲ್ಲಿ ನಡೆದಂಥ ಏಷ್ಯನ್ ವರ್ಲ್ಡ್ ಕಪ್ನಲ್ಲಿ ಪ್ರತಿನಿಧಿಸಿರುತ್ತಾರೆ. 1986ರಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಕೋಚ್ ಆಗಿ ಭಾರತ ಅಥ್ಲೆಟಿಕ್ಸ್ ತಂಡಕ್ಕೆ ಸೇರ್ಪಡೆಗೊಂಡಿರುವಂಥ ಇವರು 1988ರಲ್ಲಿ ಭಾರತದ ಮಹಿಳಾ ತಂಡದ ಕೋಚ್ ಆಗಿ 1996ರಲ್ಲಿ ಮಾಸ್ಕೋದಲ್ಲಿ ನಡೆದಂಥ ವರ್ಲ್ಡ್ ರಿಲೇ ಅಥ್ಲೆಟಿಕ್ಸ್ ಮೀಟ್ನಲ್ಲಿ ಭಾರತ ತಂಡದ ಕೋಚ್ ಆಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. 2006ರಲ್ಲಿ ಮೆಲ್ಬೋರ್ನ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅಬ್ಸರ್ವರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂಥ ಶ್ರೀಯುತರು 1974ರಿಂದ 79ರವರೆಗೆ ನಿರಂತರವಾಗಿ ಭಾರತದಲ್ಲಿ ಚಾಂಪಿಯನ್ ಆಗಿ 100 ಮೀಟರ್ ಚಾಂಪಿಯನ್ ಆಗಿ ಮೂಡಿಬಂದಂಥ ಇದು ಜ್ಞಾನಶೇಖರನ್ ಅವರನ್ನು ನಾವು ಈ ದಿವಸ ಅತ್ಯಂತ ಗೌರವದಿಂದ ಗೌರವಿಸ್ತೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು. ನಮ್ಮ ಯಾವುದೇ ಪಂದ್ಯಾಟಕ್ಕೂ ಅಸನ್ಮುಖದಿಂದ ನಮಗೆ ಸಹಕರಿಸುವವರು ಶ್ರೀಯುತ ಶಾಂತರಾಮ್ ಶೆಟ್ಟಿ ಅವರು. ಅವರನ್ನು ADC ಸಾಹೇಬರು ಹೋಗ್ತಾರೆ ಅಂತ ಹೇಳಿದ್ರು ಸರ್. ಅವರು ನಮ್ಮ ಯಾವತ್ತೂ ನಮಗೆ ಅಭಯಸ್ಥ ನೀಡುವವರು ಶಾಂತರಾಮ್ ಶೆಟ್ಟಿ ಅವರಿಗೆ ಒಂದು ಸನ್ಮಾನ ಮಾಡಿ ಅಂತ ಹೇಳಿದೆ. ನಾನು ಈಗ ತಾನೇ ಸ್ವಾಗತ ಭಾಷಣದಲ್ಲಿ ಅವರ ವಿಚಾರವಾಗಿ ಎಲ್ಲ ಹೇಳಿದೆ. ಈಗ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯಲ್ಲಿ ಒಂದು ಅಧ್ಯಕ್ಷರಾಗಿದ್ದುಕೊಂಡು ಎಲ್ಲ ರೀತಿಯ ಆರೋಗ್ಯ ಅದು ಅಲ್ಲದೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದ ಶ್ರೀಯುತ ರೊಟೇರಿಯನ್ ಶಾಂತರಾಮ್ ಶೆಟ್ಟಿ ಅವರು CA ಆಗಿದ್ದುಕೊಂಡು ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಕ್ರೀಡೆಗೆ ಇನ್ನೂ ಕೂಡ ನಿಮ್ಮ ಸಹಕಾರ ಇರಲಿ ಎಂಬ ನಿಟ್ಟಿನಲ್ಲಿ ಸರ್ ನಮ್ಮ ಈ ಸನ್ಮಾನ ಕಾರ್ಯಕ್ರಮವನ್ನು ನೀವು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ಬಹುಶಃ ಈ ದಿವಸ ಇವರಿಗೆ
ಇದು ಸಣ್ಣ ಮಟ್ಟದ ಸನ್ಮಾನ ಅಂತ ನಾವು ತಿಳ್ಕೊಳ್ಬೋದು. ಯಾಕಂದ್ರೆ ಅವರು ನಮಗೆ ಕ್ರೀಡಾಕೂಟಕ್ಕೆ ನೀಡಿದಂಥ ಪ್ರೋತ್ಸಾಹಗಳು ಅಗಾಧವಾಗಿದೆ. ಅವ್ರು ಕೇಳಿದಾಗ ಇಲ್ಲ ಅಂತ ಹೇಳುವಂಥ ವ್ಯಕ್ತಿತ್ವ ಅಲ್ಲ. ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಅವರ ಪ್ರೌಢಶಾಲೆಯಲ್ಲಿ ಸಂಘಟನೆ ಮಾಡುವಾಗ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಕೊಂಡು ಆ ಕ್ರೀಡಾಕೂಟದ ಯಶಸ್ಸಿಗೆ ತಮ್ಮದೇ ಒಂದು ಕೈ ಇದೆ ಎನ್ನುವಂಥದ್ದನ್ನು ನಾವು ನಮಗೆಲ್ಲರಿಗೂ ಕೂಡ ಸಹಕರಿಸಿದ್ರಿ ಸರ್. ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅತ್ಯಂತ ಗೌರವಪೂರ್ವಕವಾಗಿ ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ನಮ್ಮ ಇನ್ನಷ್ಟು ಸೇವಾ ಚಟುವಟಿಕೆ ಇನ್ನಷ್ಟು ನಮಗೆ ಇರಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನೆರವೇರಿಸಿ ನಮ್ಮೊಟ್ಟಿಗೆ ನಮಗೆಲ್ಲ ಪ್ರೋತ್ಸಾಹದಾಯಕರ ಮಾಡಿರುವಂಥ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಸರ್ ADC ಅವರು ಈಗ ನಮ್ಮ ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ಸರ್, ತಮಗೆ ವಾಲಿಬಾಲ್ ಅಸೋಸಿಯೇಷನ್ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರ ಪರವಾಗಿ ಅತ್ಯಂತ ಗೌರವ. ಗಿರೀಶ್ ಶೆಟ್ಟಿ ಸರ್ ಅವರು ನಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮ ಈ ದಿವಸದ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗಾರರಾಗಿದ್ದೀರಿ ಸರ್. ತಮ್ಮನ್ನು ಅತ್ಯಂತ ಗೌರವಪೂರ್ವಕ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಮಾಡ್ತಿದ್ದೇವೆ. ಅಥವಾ ಅತಿಥಿಗಳು ಶ್ರೀತ ಶಾಂತರಾಮ್ ಶೆಟ್ಟಿ ಅವರು ಎಡ್ಕಾರ್ ಸಂಸ್ಥೆಯ ಅಧ್ಯಕ್ಷರು ಕೂಡ ಹೌದು. ಕಾರ್ಯಕ್ರಮ ಉದ್ದೇಶಿಸಿ ಎರಡು ಮಾತಾಡಬೇಕು ತಮ್ಮ ವಿನಂತಿಸಿದೆ ಸರ್. ಕ್ರೀಡಾ ಪ್ರೇಕ್ಷಕರೇ, ಬಹುಶಃ ಇದೊಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಬಹುಶಃ ಲಿಲಿ ಬಾಯ್ಸ್ ಮೇಡಮ್ ಅವರು ನನಗೆ ಪ್ರತಿ ಸಾರಿ ಹೇಳ್ತಾರೆ, ಆದರೆ ಕೆಲವೊಮ್ಮೆ ನನಗೆ ಕಾರಣಾಂತರದಿಂದ ಆಗುವುದಿಲ್ಲ. ಆದರೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಅವರು 100% ಬರೆದಿದ್ರೆ ಬಿಡುವುದಿಲ್ಲ. ಹಾಗಾಗಿ ಈ ಸಲ ಬರ್ತೇನೆ, ಸೆಕೆಂಡ್ ಸ್ಯಾಟರ್ಡೆ ನಮ್ಮ ಆಫೀಸು ರಜೆ ಅಂತ ಹೇಳಿದೆ, ನಾನು ಬಂದಿದ್ದೇನೆ. ಬಹಳ ಖುಷಿ ಆಯಿತು. ಈ ಕಾರ್ಯಕ್ರಮ ನಡೀತಾ ಇರಬೇಕು. ಇವತ್ತು ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರ ಹತ್ರ ಕೇಳಿದೆ, ಈ ಅಸೋಸಿಯೇಷನ್ನಲ್ಲಿ ಏನಾದರೂ ಫಂಡ್ಸ್ ಇದೆ ಅಂತ. ಬಹುಶಃ ಏನು ಫಂಡ್ಸ್ ಇಲ್ಲ ಅಂತ ಹೇಳಿದರೆ ನಮ್ಮ ಪದಾಧಿಕಾರಿಗಳೇ ಈ ಹಣವನ್ನು ಜೋಡಿಸಿ ಮಾಡಬೇಕಂದ್ರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ನಿಜವಾಗಿಯೂ ಐ ಹ್ಯಾಡ್ಸ್ ಅಪ್ ಟು ಆಲ್ ದ ಆಫೀಸ್ ಬೇರರ್ಸ್ ಆಫ್ ದ ಬೋತ್ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಆ್ಯಂಡ್ ತಾಲೂಕು ಅಸೋಸಿಯೇಷನ್. ಈ ರೀತಿಯ ಕಾರ್ಯಕ್ರಮ ಯಾಕೆ ಆಗಬೇಕಂದ್ರೆ, ಈಗ ಸಂತೋಷ್ ಸರ್ ಹೇಳಿದರು, ಈ ಮುಂದಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಬಿಗ್ಗೆಸ್ಟ್ ಚಾಲೆಂಜ್. ಇವತ್ತು ಮಕ್ಕಳು ಇಲ್ಲಿದ್ದ ಅಂದರೆ ಮೊಬೈಲ್ ಅನ್ನು ಯಾರು ಯೂಸ್ ಮಾಡ್ತಿಲ್ಲ ಅಂತ ಹೇಳಿದರೆ ಅವರ ಮೆಂಟಲ್ ಹೆಲ್ತ್ ಇವತ್ತು ಎಷ್ಟು ಇಲ್ಲಿ ಇಂಪ್ರೂವ್ ಆಗ್ತದೆ ಅಂತ ಹೇಳಿದರೆ ಇದು ನಿರಂತರ ನಡಿಬೇಕು. ಪ್ರತಿ ವಾರ ತಿಂಗಳು ಕಾರ್ಯಕ್ರಮ ನಡೀತಾ ಇರಬೇಕು. ಅದು ಟ್ರೈನಿಂಗ್ ಇರ್ಬೋದು, ಮ್ಯಾಚ್ ಇರ್ಬೋದು, ಅಥವಾ ಚಾಂಪಿಯನ್ಶಿಪ್ ಇರ್ಬೋದು. ಇಂಥ ಕಾರ್ಯಕ್ರಮಗಳು ಇಷ್ಟೊಳ್ಳೆ ಕಾರ್ಯಕ್ರಮ ನಡೀತಿರುವಾಗ ನಮ್ಮ ಸರ್ಕಾರ ಏನು ಸಹಾಯ ಮಾಡಿದ್ರು, ನಮ್ಮ ಈ ಸರ್ಕಾರೇತರ ಸಂಸ್ಥೆ ಅಥವಾ ದಾನಿಗಳಿಂದ ಏನಾದರೂ ನಾವು ಪ್ರಯೋಜನ ಪಡ್ಕೊಂಡು ಇಂಥ ಕಾರ್ಯಕ್ರಮ ಮಾಡಿದಾಗ ಇದು ದೇಶಕ್ಕೊಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಬಹುಶಃ ಆರೋಗ್ಯವಂತ ಸಮಾಜ, ಒಂದು ಮೆಂಟಲ್ ಹೆಲ್ತ್ ಇರುವಂಥ ಸಮಾಜ ಕಟ್ಟಬೇಕಂತಿದ್ರೆ ಇಂಥ ಕಾರ್ಯಕ್ರಮ ನಡೀಲೇಬೇಕು. ಬಹುಶಃ ನಾವೆಲ್ಲ ಚಿಕ್ಕದಿರುವಾಗ ನಮ್ಗೆ ಇಂಥ ಅಪರ್ಚುನಿಟಿ ಇರಲಿಲ್ಲ. ಆದರೆ ಇವತ್ತು ಈ ಅಸೋಸಿಯೇಷನ್ನ ಬಹುಶಃ ಎಸ್ಪೆಷಲಿ ನನಗೆ ಈ ಲಿಲಿ ಬಾಯ್ಸ್ ಮೇಡಮ್ ಅವರು ಈ ನಮ್ಮ ಹತ್ತಾವರ್ ಸ್ಕೂಲಲ್ಲಿ ಅವರು ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮನ್ನು ಜೋಡಿಸ್ಕೊಂಡಾಗ ನಾನು ಎಷ್ಟೋ ಪ್ರೋಗ್ರಾಮಲ್ಲಿ ಹೇಳಿದ್ದುಂಟು. ಯಾಕೆಂದರೆ ಟೀಚರ್ ಮ್ಯಾಟರ್ಸ್ ಅಂತ ಹೇಳುವುದಕ್ಕೆ ಒಂದು ಶಾಲೆಯಲ್ಲಿ ಕಾರಣ ಏನಿದೆ ಅಂತ ಹೇಳಬೇಕು, ಹತ್ತಾವರ್ ಸ್ಕೂಲಿನ ಒಂದು ಟ್ರಾನ್ಸ್ಫಾರ್ಮೇಷನ್. ಅವರು ಬಹುಶಃ ಈಗಾಗಲೇ ಹೇಳಿದರು, ಶಾಂತರಾಮ್ ಶೆಟ್ಟರು ಪಾಪ ಅಂತ ಹೇಳಿದ್ರು. ಅಂದ ಅರ್ಥ ಅವ್ರು ಏನಾದರೂ ಒಂದು ಕೆಲಸ ಆಗಬೇಕಂತ ಹೇಳಿದರೆ ಹಿಂದೆ ಮುಂದೆ ನಾವು ಇಮಿಡಿಯೇಟ್ ಹೇಳ್ತಾರೆ, ಒಳ್ಳೆ ಕೆಲಸ ಮಾತ್ರ ಅದು ನೀವು ಕೊಡಬೇಕಂತ ಹೇಳಿದ್ರೆ ಮತ್ತೆ ನಾವು ನೋ ಹೇಳುವ. ಯಾಕಂದರೆ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಹೇಳುವಂಥ ಕಾನ್ಫಿಡೆನ್ಸ್ ನಮಗೆ ಇರುವುದರಿಂದ ನಾವು ಒಪ್ತೇವೆ. ಬಹುಶಃ ಈ ಕಾರ್ಯಕ್ರಮದಲ್ಲಿ ಅವರ ಹಣಕ್ಕಿಂತ ಹೆಚ್ಚು ಈ ಟೈಮನ್ನು ಕೊಡಬೇಕಂತ ಹೇಳಿದರೆ ನಿಜವಾಗಿಯೂ ಗ್ರೇಟ್. ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮ ಅಸೋಸಿಯೇಷನ್ನಿನ ಇವತ್ತು ತಾಲೂಕು ಇರ್ಬೋದು, ಡಿಸ್ಟಿಕ್ ಇರ್ಬೋದು, ದೊಡ್ಡ ದೊಡ್ಡ ಮ್ಯಾಚ್ಗಳು ನಡೀಲಿ. ಹಾಗೆ ಎಷ್ಟೋ ದಾನಿಗಳಿದ್ದಾರೆ, ನಾವು ಅವರನ್ನು ಜೋಡಿಸ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಸಮಾಜಕ್ಕೆ ಒಂದು ಸಣ್ಣ ಒಂದು ಕಾಣಿಕೆಯನ್ನು ನೀಡುವ. ಬಹುಶಃ ಈ ಒಂದು ಕ್ರೀಡೆಯಿಂದ ಒಂದು ಸ್ವಸ್ಥವಾದ ಒಂದು ಆರೋಗ್ಯ ಸಮಾಜದಿಂದ ನಾವು ಬಲಿಷ್ಠ ರಾಷ್ಟ್ರಕ್ಕೆ ಅಡಿಪಾಯ ಹಾಕ್ಬೋದು ಅಂತ ಹೇಳುವುದಕ್ಕೆ ನಮ್ಮ ಭಾರತ ಅಥವಾ ನಮ್ಮ ಕರ್ನಾಟಕ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತೋರಿಸಿಕೊಡ್ತೇವೆ ಅಂತ ಹೇಳುವ ಆಶಾದಾಯಕದಿಂದ ನನಗೆ ಕೊಟ್ಟ ಅವಕಾಶಕ್ಕೆ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಆಟಗಾರರಿಗೆ ಸನ್ಮಾನಿಸುವಂಥ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮವನ್ನು ಲಿಲಿ ಬಾಯ್ಸ್ ಮೇಡಮ್ ಅವರು ನಡೆಸಿಕೊಡ್ಬೇಕಂತ ವಿನಂತಿಸಿದ್ದೇವೆ. ಅಸೋಸಿಯೇಷನ್ ವತಿಯಿಂದ ನಾವು ಯಾವತ್ತೂ ಸಹ ನಮ್ಮ ಹಿರಿಯ ವಾಲಿಬಾಲ್ ಆಟಗಾರರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ನಮ್ಮ ವಾಲಿಬಾಲ್ ಅಸೋಸಿಯೇಷನ್ನ ಸಕ್ರಿಯ ಸದಸ್ಯರು ನಮಗೆ ಯಾವತ್ತೂ ಕೂಡ ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮನ್ನು ಪ್ರೋತ್ಸಾಹಿಸುವವರು ನಮ್ಮ ವಾಲಿಬಾಲ್ ಅಸೋಸಿಯೇಷನ್ನ ಸದಸ್ಯರಾದ ಹಿರಿಯ ಆಟಗಾರರು. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬೆಳಗುವಲ್ಲಿ ಯಶಸ್ವಿಯಾಗಿದ್ದಾರೆ ಶ್ರೀತ ಭಗವಾನ್. ಎಲ್ಲರಿಗೂ ಗೊತ್ತಿರಬಹುದು, ಉದ್ದದ ನೀಲಕಾಯದ ವ್ಯಕ್ತಿ ಭಗವಾನ್ ಸರ್ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಎವರೆಸ್ಟ್ ಸರ್, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಲಿಬಾಲ್ ಅನ್ನು ಬೆಳಗಿಸಿದ ಎವರೆಸ್ಟ್ ಸರ್. ಅದೇ ರೀತಿ ಉಷಾ ಮೇಡಮ್, ಆಗ
ವಾಲಿಬಾಲ್ನಲ್ಲಿ ರಾಜ್ಯ ರಾಷ್ಟ್ರ ಇಂಡಿಯಾ ಟೀಮಲ್ಲಿ ಆಡಿದವರು ಉಷಾ ಮ್ಯಾಮ್. ನಮ್ಮ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ವಾಲಿಬಾಲ್ ಅನ್ನು ಪ್ರತಿನಿಧಿಸಿದವರು ಹಾಗೂ ನಮ್ಮ ದಕ್ಷಿಣ ಕನ್ನಡದ ಮಂಗಳೂರು ದಕ್ಷಿಣದ ದೈಹಿಕ ಶಿಕ್ಷಣ ಶಿಕ್ಷಕಿ ಹಾಗೂ ನಿರಂತರ ಪರಿಶ್ರಮದಿಂದ ಯಾವತ್ತೂ ಎಲ್ಲ ಕೆಲಸವನ್ನು ನಿಭಾಯಿಸಲು ಯಶಸ್ವಿಯಾಗಿದೆ ರೂತ್ ಸಿಲ್ವೆಯ ಮೇಡಮ್, ಹಿರಿಯ ಶಿಕ್ಷಕರು, ಅವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರನ್ನು ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಅವರನ್ನು ಸನ್ಮಾನಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಒಬ್ಬ ವಾಲಿಬಾಲ್ ಕ್ರೀಡಾಪಟು ನಮಗೆಲ್ಲರಿಗೂ ಕೂಡ ಪ್ರೋತ್ಸಾಹ ಕೂಡ ಹೌದು. ಅದೇ ರೀತಿಯಾಗಿ ಮತ್ತೊಬ್ಬರು ನಮ್ಮ ಗೌರಿ ಸರ್ ಅವರು ನಿವೃತ್ತ ಅಧಿಕಾರಿಯಾಗಿದ್ದುಕೊಂಡು ಬಹುಶಃ ವಾಲಿಬಾಲ್ ಆಟದ ಜೊತೆಗೆ ಪ್ರೋತ್ಸಾಹವನ್ನು ಮಾಡುವ ಮೂಲಕ ನಮಗೆಲ್ಲರಿಗೂ ಕೂಡ ಉತ್ತೇಜವನ್ನು ನೀಡುವವರು. ಸಂಘಟನೆಯಲ್ಲಿ ಹಿರಿಯರು ಯಾಕೆ ಇರಬೇಕು ಅಂತ ಹೇಳಿದ್ರೆ ಅವರ ಪ್ರೋತ್ಸಾಹದಿಂದಾಗಿ ನಮ್ಮೆಲ್ಲರೂ ಕೂಡ ನಾವು ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹಿರಿಯರನ್ನು ನಾವು ಗೌರವಿಸಿದ್ದೇವೆ. ಇನ್ನೊರು ಉಷಾ ಕಿರಣ್ ಮೇಡಮ್ ಅವರು ಬಹುಶಃ ನಮ್ಮ ಸಂಘಟನೆಯಲ್ಲಿ ಕೂಡ ನಿರಂತರವಾಗಿ ತೊಡಗಿಕೊಂಡು ಸಂಘಟನೆಯಲ್ಲಿ ಬೆಳೆಸುವಲ್ಲಿ ಕೂಡ ಸಹಕಾರವನ್ನು ನೀಡುವರು. ಇನ್ನೊಂದು ಶ್ರೀಮತಿ ಲಿಲಿ ಪಾಯಸ್ ಮೇಡಮ್ ಅವರು ಯೂನಿವರ್ಸಿಟಿಯಲ್ಲಿ ಆಟಗಾರರಾಗಿದ್ದುಕೊಂಡು ರೂತ್ ಸಿಲ್ವಾ ಮೇಡಮ್ ಅವರು ರೂಚಿಲ್ವಾ ಮೇಡಮ್ ಅವರು ಕೂಡ ಸರ್ಕಾರಿ ಪ್ರೌಢಶಾಲೆ ನಾಲೆಪದು ಇಲ್ಲಿಯ ದೈಹಿಕ ಶಿಕ್ಷಕರಾಗಿದ್ದುಕೊಂಡು ನಮ್ಮೆಲ್ಲರೂ ಕೂಡ ಪ್ರೋತ್ಸಾಹ ಮಾಡುವುದು. ಅದರೊಟ್ಟಿಗೆ ವಿದ್ಯಾರ್ಥಿಗಳನ್ನು ಕೂಡ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸಿರುವಂಥ ಒಬ್ಬ ಪ್ರತಿಭೆ. ಈ ದಿವಸ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಂಗಳೂರು ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ತಮ್ಮನ್ನು ನಾವು ಗೌರವಿಸಿದ್ದೇವೆ. ನಮ್ಮ ಗೌರವವನ್ನು ಅತ್ಯಂತ ಪ್ರೀತಿಪೂರ್ವಕ ತಾವು ಸ್ವೀಕರಿಸಬೇಕು ನಮ್ಮನ್ನು ವಿನಂತಿಸಿಕೊಟ್ಟಿದ್ದೇವೆ. ಕಾರ್ಯಕ್ರಮದ ಗೌರವವನ್ನು ಸ್ವೀಕರಿಸಿದ ಎಲ್ಲ ನಮ್ಮ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದುಕೊಂಡು ನಮಗೆಲ್ಲರಿಗೂ ಕೂಡ ಪ್ರೋತ್ಸಾಹದಾಯಕ ಮಾತುಗಳನ್ನು ಆಡಿರುವಂಥ ದಾನಿಗಳಾಗಿರುವಂಥ ಸಾಧಾರಣ ಶೆಟ್ಟಿ ಸರ್ ಅವರನ್ನು ನಾವು ಈ ವೇದಿಕೆಯನ್ನು ಬೀಳ್ಕೊಡ್ತಿದ್ದೇವೆ. ಸರ್ ತಾವು ಇರ್ಬೋದು, ಯಾವುದೇ ಕ್ರೀಡಾಕೂಟ ಮಾಡಬೇಕಾದ್ರೆ ನಾವು ಅವರನ್ನು ಆರಂಭದಲ್ಲಿ ಸಂಪರ್ಕಿಸುವುದು. ಕಾರ್ಯಕ್ರಮಕ್ಕೆ ನಮಗೆ ಕ್ರೀಡಾಂಗಣ ಬೇಕು ಮತ್ತು ಬಾಕಿ ಎಲ್ಲ ವ್ಯವಸ್ಥೆಗಳಿಗೆ ತಾವು ಸಹಕರಿಸಬೇಕು ಅಂತ ಹೇಳುವಾಗ ಇಲ್ಲ ಅಂತ ಹೇಳಿದವರಲ್ಲ. ಆ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಇದ್ದುಕೊಂಡು ನಮಗೆ ಸಹಕರಿಸುವರು ಶ್ರೀಯುತ ಪ್ರದೀಪ್ ವಿಜಯ್ ಸರ್ ಅವರು. ತಾವು ಈ ದಿವಸ ಎರಡು ಮಾತಾಡಬೇಕಂತ ನಾನು ವಿನಂತಿಸಿದ್ದೇನೆ. ವಾಲಿಬಾಲ್ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಹಾಗೂ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಇದರ ಒಂದು ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಮಂಗಳೂರು ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂಥ ಅರ್ಜುನ ಅವಾರ್ಡಿ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಜ್ಞಾನ್ ಶೇಖರ್ ಸರ್ ಅವರೇ, ಅದೇ ರೀತಿ ದಕ್ಷಿಣ ಜಿಲ್ಲಾ ವಾಲಿಬಾಲ್ ಅಧ್ಯಕ್ಷರಾದ ಗೌರವಾನ್ವಿತ ಸತೀಶ್ ಸರ್ ಅವರೇ, ತಾಲೂಕು ಅಧ್ಯಕ್ಷರ ಗಿರೀಶ್ ಶೆಟ್ಟಿ ಸರ್ ಅವರೇ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಶಂಕರ್ ಶೆಟ್ಟಿ ಅವರೇ, ಮತ್ತು ಕ್ರೀಡೆಗೆ ತುಂಬ ಪ್ರೋತ್ಸಾಹ ಕೊಟ್ಟವರು ನಿವೃತ್ತ ದೈಹಿಕ ಶಿಕ್ಷಕರು ಸೇವಂತಿ ಮೇಡಮ್ ಅವರೇ ಹಾಗೂ ಮಂಗಳೂರು ದಕ್ಷಿಣ ಅಧ್ಯಕ್ಷರಾದ ಶೇಖರ್ ಗಟ್ಟಲ್ ಸರ್ ಅವರೇ, ಉತ್ತರ ಅಧ್ಯಕ್ಷರಾದ ನಿತಿನ್ ಅವರೇ ಹಾಗೂ ಆತ್ಮೀಯ ಪ್ರೀತಿಯ ಮಕ್ಕಳೇ, ದೈಹಿಕ ಶಿಕ್ಷಕರೇ, ಬಂಧುಗಳೇ. ಈಗ ಈ ವರ್ಷ ನನ್ನೊಂದು ನಶೀಬ ಅಥವಾ ಕ್ರೀಡಾಪಟು ನಶೀಬ್ ಗೊತ್ತಿಲ್ಲ. ಇಡೀ ವರ್ಷದಲ್ಲಿ ಕ್ರೀಡಾಂಗಣದಲ್ಲಿ ಕ್ರೀಡಾಪಟುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಯಾಕಂದರೆ ಜನವರಿ ತಿಂಗಳಲ್ಲಿ ನಮ್ಮದು ಮಿನಿ ಒಲಿಂಪಿಕ್ಸ್ ಆಯಿತು, ಸ್ಟೇಟ್ ಒಲಿಂಪಿಕ್ಸ್ ಅಂತ. ಆ ದಿವಸದಿಂದ ಸ್ಟಾರ್ಟ್ ಆದದ್ದು ಕ್ರೀಡಾಕೂಟ ಆಗಲಿ ಅಥವಾ ಮೊನ್ನೆ ಇಂದು ಮಂಗಳೂರಲ್ಲಿ ಕ್ಯಾಂಪ್ ಆಯಿತು, ಅಥ್ಲೆಟಿಕ್ಸ್ ಕ್ಯಾಂಪು. 300ಕ್ಕಿಂತ ಜಾಸ್ತಿ ಮಕ್ಕಳು 2 ಬ್ಯಾಚ್ಗಳಲ್ಲಿ. ಅದೇ ರೀತಿ ಇಲ್ಲಿ ಕೂಡ ನೋಡೋದು ತುಂಬ ಸಂತೋಷ ಆಗ್ತಾ ಉಂಟು. 55 ತಂಡಗಳು, ಇಷ್ಟು ಕ್ರೀಡಾಪಟುಗಳು ಮಕ್ಕಳು ಈ ಬಿಸಿಲಿನಲ್ಲಿ ಕೂಡ ಬಂದಿದ್ದೀರಲ್ಲ, ತಮಗೆಲ್ಲರಿಗೂ ನಾನು ಶುಭ ಹಾರೈಸ್ತೇನೆ. ನಮಗೆಲ್ಲರಿಗೂ ಕೂಡ ಕ್ರೀಡಾಪಟು ಒಳ್ಳೆ ಆಗಲಿ. ಅದೇ ರೀತಿ ಒಳ್ಳೆ ರೀತಿ ವ್ಯವಸ್ಥೆ ಮಾಡಿದ ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾದ ಲಿಲ್ಲಿ ಪಾಯಸ್ ಮೇಡಮ್ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ಪ್ರದೀಪ್ ವಿಶ್ವ ಸರ್ ಅವರಿಗೆ. ಕಾರ್ಯಕ್ರಮದಲ್ಲಿ ಉದ್ಯಮಿಗಳು ಆಗಿರುವಂಥ ಹಾಜಿ ಮೊಹಮ್ಮದ್ ಅಸ್ಲಾಂ ಮಾಲಕರು ಅಲಿ ಹ್ಯಾಂಡ್ವಿಸ್ ಮುಖ ಇವರಿದ್ದಾರೆ. ತಾವು ದಯವಿಟ್ಟು ನಮ್ಮ ಒಂದು ಕಿರು ಗೌರವವನ್ನು ಸ್ವೀಕಾರ ಮಾಡಬೇಕು. ಕ್ರೀಡೆಗೆ ಪ್ರೋತ್ಸಾಹ ನೀಡುವವರಿಗೆ ಗಡಿ ಅಥವಾ ಬಾಕಿ ವಿಚಾರಗಳು ತಾಲೂಕಿನ ವ್ಯಾಪ್ತಿಗಳಿರುವುದಿಲ್ಲ.
ತಮ್ಮ ವ್ಯಾಪ್ತಿಯನ್ನು ಬಿಟ್ಟು ಕ್ರೀಡೆಯಲ್ಲಿರುವಂಥ ಎಲ್ಲ ಮಕ್ಕಳನ್ನು ಪ್ರೋತ್ಸಾಹಿಸುವಂಥದ್ದೇ ಕೂಡ ತಮ್ಮ ಅತ್ಯಂತ ಮುಖ್ಯ ಗೌರವ ಅನ್ನುವಂಥದ್ದು ತಾವು ತಿಳ್ಕೊಂಡವರು. ಈ ದಿವಸದ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕೂಡ ಭಾಗವಹಿಸಿದಿರಿ, ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದಿರಿ ಸರ್. ತಮ್ಮನ್ನ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಹಾಜಿ ಮೊಹಮ್ಮದ್ ಅಸ್ಲಂ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ದಿವಸದ ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಒಬ್ಬರು ಇದ್ದಾರೆ. ಈಗಾಗಲೇ ನಾವು ಪರಿಚಯ ಮಾಡಿದ್ದೇವೆ, ಅವರನ್ನ ಗೌರವವನ್ನು ಕೂಡ ನೀಡಿದ್ದೇವೆ. ಆರ್ ಜ್ಞಾನಶೇಖರನ್ ಸರ್ ಅವರು 2 ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1978ರಲ್ಲಿ ಬ್ಯಾಂಕಾಕ್ ನಡೆದಂಥ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಪದಕವನ್ನು ಪಡೆದಿರುವಂಥ ಒಬ್ಬ ಪ್ರತಿಭೆ. ಈ ದಿವಸದ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವುದೀಗ ನಮಗೆಲ್ಲರಿಗೂ ಕೂಡ ಗೌರವವನ್ನು ನೀಡಿರುವಂಥದ್ದು. ತಾವು ಈ ಕಾರ್ಯಕ್ರಮ ಉದ್ದೇಶ ಮಾತಾಡಬೇಕಂತ ವಿನಂತಿಸಿದ್ದೇನೆ. I am really honored to be the guest of honor today's function, for which I must thank the organizing committee and my friend Seventy for having invited me for this wonderful function. Before that, I want to give small contribution towards this tournament. I request the organizing committee, Chairman Mr. Lily Pius, to receive this. It's only a token, it's not a donation. Okay. It's very small amount, okay? All the best. I will not take much of your time because you know I am a sprinter. So I really appreciate this organizing committee to have come forward to conduct this such a very good tournament for the boys who are to sign in the future. Maybe they become international. Some of them may be international or some of them may be national. So I thank once again the organizing committee for having invited me and honored me in this occasion. Thank you one and all. ತಮ್ಮ ಶುಭಾಶಯದ ನುಡಿಗಳಿಗಾಗಿ ಈ ದಿವಸದ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ಸತೀಶ್ ಕುಮಾರ್ ಸರ್ ಅವರಿದ್ದಾರೆ. ವಾಲಿಬಾಲ್ ಅಸೋಸಿಯೇಷನ್ಗೆ ಸತೀಶ್ ಸರ್ ಅವರು ಅಧ್ಯಕ್ಷರಾದ ಮೇಲೆ ಒಂದು ವಾಲಿಬಾಲ್ ಪಂದ್ಯಾಟಗಳು ಹೇಗೆ ನಡಿಬೇಕು, ಅದರ ಸಂಘಟನೆಗಳು ಯಾವ ರೀತಿಯಾಗಿರಬೇಕು, ಕಾಲಕಾಲಕ್ಕೆ ಸಂಘಟನೆಗಳ ಜೊತೆಗೆ ತಾವು ಹೇಗೆ ಕೈ ಜೋಡಿಸಬಹುದು ಎನ್ನುವಂಥದ್ದನ್ನು ನಮಗೆಲ್ಲರೂ ತೋರಿಸಿಕೊಟ್ಟವರು. ಒಬ್ಬ ನಾಯಕನಾಗಿ ಸಂಪೂರ್ಣವಾಗಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿಕೊಂಡು ಈ ಒಂದು ಸಂಘಟನೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡು ಈ ಒಂದು ಅಸೋಸಿಯೇಷನ್ನ ಮೂಲಕ ವಾಲಿಬಾಲನ್ನು ಬೆಳೆಸುವಂಥ ಕೆಲಸದಲ್ಲಿ ಕೈ ಜೋಡಿಸಿಕೊಂಡವರು ತಮ್ಮ ಪದಾಧಿಕಾರಿಗಳ ಜೊತೆಯಾಗಿ. ಸತೀಶ್ ಕುಮಾರ್ ಸರ್ ಅವರು ಈ ದಿವಸದ ಕಾರ್ಯಕ್ರಮದ ಉದ್ದೇಶ 2 ಮಾತಾಡಬೇಕಂತ ವಿನಂತಿಸಿದ್ದೇನೆ. ಈ ಒಂದು ಪಂದ್ಯಾಟ ನಡೀತಾ ಇದೆ. ಈ ಪಂದ್ಯಾಟದ ವೇದಿಕೆಯಲ್ಲಿರುವಂತಹ ಅರ್ಜುನ ಪ್ರಶಸ್ತಿ ವಿಜೇತರಾದಂತಹ ಜ್ಞಾನಶೇಖರನ್, ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಪ್ರದೀಪ್ ಡಿಸೋಜ ಸರ್ ಅವರೇ, ಶ್ರೀಮತಿ ಸೇವಂತಿ ನಿವೃತ್ತ ದೈಹಿಕ ಶಿಕ್ಷಕರೇ, ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿರುವಂತಹ ಶಂಕರ್ ಶೆಟ್ಟಿ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯ ವಾಲಿಬಾಲ್ ಕ್ರೀಡಾಪಟುಗಳೇ, ನಾವು ದಕ್ಷಿಣ ಕನ್ನಡ ವಾಲಿಬಾಲ್ ಅಸೋಸಿಯೇಷನ್ನ ಮುಖಾಂತರ ಮಕ್ಕಳಿಗೆ ಅವರ ಶಾಲಾ ಕಾಲೇಜುಗಳಲ್ಲಿ ನಡೆಯುವಂತಹ ಪಂದ್ಯಾಟದ ಮೊದಲು ಈ ಪಂದ್ಯಾಟವನ್ನು ಅಸೋಸಿಯೇಷನ್ನ ಮುಖಾಂತರ ನಾವು ಮಾಡ್ತಾ ಇರ್ತೇವೆ. ಯಾಕಂದರೆ ಈ ಶಾಲಾ ಪಂದ್ಯಾಟದ ಅಲ್ಲಿ ಅವರು ಸೆಟ್ ಆಗಲಿಕ್ಕೆ, ಟೀಮ್ ಸೆಟ್ ಆಗಲಿಕ್ಕೆ ಇದೊಂದು ಭಾಳ ಸಹಕಾರಿ ಆಗ್ತದೆ ಮಕ್ಕಳಿಗೆ. ಅದಕ್ಕೋಸ್ಕರ ಅಸೋಸಿಯೇಷನ್ನಲ್ಲಿ ನಾವು ಯಾವಾಗಲೂ ಮಾಡ್ತೇವೆ. ಆದರೆ ಈ ಸಲ ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ಇದು ಲೇಟ್ ಆಯಿತು. ಎಲ್ಲ ಶಾಲೆ ಮುಗಿಯುವಂಥ ರಜೆ ಸಿಕ್ಕುವಂಥ ಸಂದರ್ಭದಲ್ಲಿ ಆಡಿಸುವಂಥ ಪ್ರಸಂಗ ಈ ಸಲ ಆಯಿತು. ನಾವು ವಾಲಿಬಾಲ್ ಅಸೋಸಿಯೇಷನ್ನಿಂದ ಮಕ್ಕಳಿಗೆ ತರಬೇತಿ ಕೊಡುವಂಥದ್ದು, ಇಂಥ ಪಂದ್ಯಾಟಗಳನ್ನು ಮಾಡುವ ಮುಖಾಂತರ ಅವರನ್ನು ಜಿಲ್ಲಾ ಕಳಿಸಿಕೊಟ್ಟು ರಾಷ್ಟ್ರಮಟ್ಟಕ್ಕೆ ಹೋಗುವಂತೆ ನೋಡಿಕೊಂಡು ನಮ್ಮ ಜಿಲ್ಲೆಯ ಹೆಸರನ್ನು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮಿಂಚಬೇಕು ಎನ್ನುವ ಒಂದು ಉದ್ದೇಶದಿಂದ ನಮ್ಮ ಆಟಗಾರರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಎನ್ನುವ ಒಂದು ಉದ್ದೇಶದಿಂದ ಈ ವಾಲಿಬಾಲ್ ಸಂಸ್ಥೆಯು ಬಹಳಷ್ಟು
ಇಂಥ ಪಂದ್ಯಾಟಗಳನ್ನು ಮಾಡೋ ಮುಖಾಂತರ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಮಕ್ಕಳು ಕೂಡ ಅವ್ರು ನೆನೆಸಬೇಕು, ಯಾಕಂದರೆ ವಾಲಿಬಾಲ್ ಅನ್ನು ತರಬೇತಿ ಕೊಟ್ಟು ರಾಷ್ಟ್ರ ಮಟ್ಟಕ್ಕೆ ಹೋಗುವಂತೆ ಮಾಡಿರುವಂತಹ ಈ ವಾಲಿಬಾಲ್ ಅಸೋಸಿಯೇಷನ್ಗೆ ಬೇಕಾದಂಥ ಸಂದರ್ಭದಲ್ಲಿ ಮರಿಬಾರದು. ಇದು ಆಗಿದೆ ಈಗ. ಯಾಕಂದರೆ ವಾಲಿಬಾಲ್ ಅಸೋಸಿಯೇಷನ್ಗೆ ಬೇಕಾಗಿರುವಂತಹ ಸಂದರ್ಭದಲ್ಲಿ ಆಟ ಮಾಡುವಾಗ ಯಾರು ಮಕ್ಕಳು ಸಿಗೋದಿಲ್ಲ ನಮಗೆ, ಅದು ಬಿಲೋ ಡಿಗ್ನಿಟಿ ಆಗ್ತದೆ ಅವರಿಗೆ. ಆಗ ರಾಷ್ಟ್ರ ಮಟ್ಟಕ್ಕೆ ಮಿಂಚಿರುವಂಥ ಸಂದರ್ಭ, ರಾಷ್ಟ್ರ ಮಟ್ಟದ ಆಟಗಾರರು ಅಂತ ಹೇಳಿದರೆ ಅವರು ನಮ್ಮ ಜಿಲ್ಲೆಯ ಒಳಗೆ ಪಂದ್ಯಾಟಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಒಂಥರ ಬರುವುದಿಲ್ಲ. ಹಾಗೆ ಆಗಬಾರ್ದು. ಜಿಲ್ಲೆಯಲ್ಲಿ ವಾಲಿಬಾಲ್ ಅಸೋಸಿಯೇಷನ್ ಮಾಡುವಂತಹ ಎಲ್ಲ ಆಟಗಳಲ್ಲಿ ಭಾಗವಹಿಸಬೇಕು. ಅದು ನೀವು ಭಾಗವಹಿಸಿ, ಯಾಕೆಂದರೆ ಇತರರಿಗೆ ಪ್ರೋತ್ಸಾಹ ಆಗ್ತದೆ. ಇತರರು ಒಂದು ಈ ಬೆಳೆಯುವಂಥ ಆಟಗಾರರಿಗೆ ನಿಮ್ಮ ಆಟವನ್ನು ನೋಡಿ ಅವರಿಗೆ ಪ್ರೋತ್ಸಾಹ ಆಗ್ತದೆ. ಈ ಸಂದರ್ಭದಲ್ಲಿ ನೀವು ಇದೆಲ್ಲ ನೆನಪಿನಲ್ಲಿ ಇಟ್ಟುಕೊಂಡು ವಾಲಿಬಾಲ್ ಅಸೋಸಿಯೇಷನ್ಗೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ಮೂಲಕ ಎಲ್ಲ ಆಟಗಾರರನ್ನು ಈ ಮನವಿ ಮಾಡ್ತಾ ಇದ್ದೇನೆ. ಎಲ್ಲ ಆಟಗಾರರಿಗೆ ಅದೊಂದು ಬೇಕಾಗ್ತದೆ, ಜಿಲ್ಲೆಯಲ್ಲಿ ನಾವು ಆಡಬೇಕು ಅನ್ನೋ ಒಂದು ಮನಸ್ಥಿತಿ ಇರಬೇಕು ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ನಾನು ADC ಅವರಲ್ಲಿ ಹೇಳಿದೆ, ಸರ್ ಕರ್ನಾಟಕ ಸ್ಟೇಟಿನಲ್ಲೇ ವಾಲಿಬಾಲ್ ಆಡುವಂತಹ ಅತಿ ವಾಲಿಬಾಲ್ ನಡೆಯುವಂಥ ಇದಿದ್ದರೆ ಕ್ಷೇತ್ರ ಇದ್ದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಇಡೀ ಕರ್ನಾಟಕ ಸ್ಟೇಟಿನಲ್ಲಿ ಎಲ್ಲ ಕಡೆ ಇಂಡೋರ್ ಸ್ಟೇಡಿಯಂ ಇದೆ. ಅಲ್ಲಿ ಮಳೆ ಬರೋದು ಕಡಿಮೆ, ಆದರೆ ಇಂಡೋರ್ ಸ್ಟೇಡಿಯಂ ಇದೆ. ಮಂಗಳೂರಲ್ಲಿ ಹೈಯೆಸ್ಟ್ ಮಳೆ ಬರ್ತದೆ, ಹೈಯೆಸ್ಟ್ ವಾಲಿಬಾಲ್ ಆಟಗಾರರಿದ್ದಾರೆ, ಹೈಯೆಸ್ಟ್ ಪಂದ್ಯಾಟ ನಡೀತಾ ಇರ್ತದೆ. ಆದರೆ ಇಲ್ಲಿ ಒಂದೇ ಒಂದು ವಾಲಿಬಾಲ್ ಇಂಡೋರ್ ಸ್ಟೇಡಿಯಂ ಇಲ್ಲ. ವಿಪರ್ಯಾಸ ನೋಡಿ. ಹಾಗಾಗಿ ನಮಗೆ ಭಾಳಷ್ಟು ಜರೂರಾಗಿ ಒಂದು ವಾಲಿಬಾಲ್ ಇಂಡೋರ್ ಸ್ಟೇಡಿಯಂ ಬೇಕು. ನಾವೆಲ್ಲ ಒಟ್ಟಿಗೆ ಸೇರಿ ಯಾರೆಲ್ಲ ಅದಕ್ಕೆ ಶ್ರಮಿಸಬಹುದು ಅವರೆಲ್ಲ ಮುಂದೆ ಬಂದು ಇಂಡೋರ್ ಸ್ಟೇಡಿಯಂ ಮಾಡೋ ಬಗ್ಗೆ ಒಂದು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ನಮಗೆ ಈಗ ಬಂದಿದೆ. ನೋಡಿ, ಇವತ್ತು ಮಳೆ ಬಂದರೆ ಆಟ ಆಡಲಿಕ್ಕೆ ಆಗೋದಿಲ್ಲ. ಈ ಸಿಲೆಕ್ಷನ್ ಸಮಯ ಜೂನ್ನಲ್ಲಿ ಸಿಲೆಕ್ಷನ್ ಮಾಡ್ತಾರೆ ಸ್ಟೇಟಿಗೆ. ಆ ಸಂದರ್ಭದಲ್ಲಿ ಮಳೆ ಇರ್ತದೆ, ಸಿಲೆಕ್ಷನ್ ಹೇಗೆ ಮಾಡೋದು? ನಮಗೊಂದು ಇಂಡೋರ್ ಸ್ಟೇಡಿಯಂ ಅನಿವಾರ್ಯ ಆಗಿದೆ. ಮತ್ತು ಲಿಲ್ಲಿ ಮೇಡಮ್ ಅವರು ಒಂದು ಉತ್ತಮ ಒಂದು ನಾಯಕಿ, ಒಂದು ಇಂತಹ ಮ್ಯಾಚ್ಗಳನ್ನು ಮಾಡುವುದರಲ್ಲಿ ಒಂದು ಎತ್ತಿದ ಕೈ ಅಂತ ಹೇಳ್ಬೋದು. ಅಷ್ಟು ಕಮಾಂಡಿಂಗ್ ಇದ್ದಂತಹ ಒಂದು ಮಹಿಳೆ ಅವರು. ನಮಗೆ ವಾಲಿಬಾಲ್ ಅಸೋಸಿಯೇಷನ್ಗೆ ಒಂದು ಆಣೆ ಬಲ ಇದ್ದಂತೆ. ನಾವು ಎಲ್ಲ ಪಂದ್ಯಾಟದ ಜಿಲ್ಲೆಯಲ್ಲಿ ಸಂಚರಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ವಾಲಿಬಾಲ್ ಆಟವನ್ನು ಮಾಡುತ್ತಾ ಇರ್ತೇವೆ. ಆದರೆ ಲಿಲ್ಲಿ ಮೇಡಮ್ರವರ ಒಂದು ಸಪೋರ್ಟು ಭಾಳಷ್ಟು ನಮಗಿದೆ. ಮತ್ತು ಹೆಚ್ಚಿಗೆ ಮಾತಾಡುವಂಥ ಸಂದರ್ಭ ಅಲ್ಲ ಇದು, ಈಗಾಗಲೇ ಲೇಟ್ ಆಗಿದೆ. ನಮ್ಮ ವೇದಿಕೆ ಕಾರ್ಯಕ್ರಮ ತುಂಬ ಮುಂದೆ ಹೋಗಿದೆ, ತುಂಬ ಉದ್ದ ಆಗಿದೆ ಅಂತ ನಮ್ಮ ಕಾರ್ಯದರ್ಶಿಯವರು ಹೇಳಿದ್ದಾರೆ. ಆಗ ವಾಲಿಬಾಲ್ ಅಸೋಸಿಯೇಷನ್ನ ನಾಯಕರಾಗಿದ್ದುಕೊಂಡು ನಮಗೆಲ್ಲರಿಗೂ ಕೂಡ ನಿರಂತರವಾಗಿ ಪ್ರೋತ್ಸಾಹ ಮಾಡ್ತಿರುವಂಥ ಸತೀಶ್ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಈಗ ವೇದಿಕೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ದಕ್ಷಿಣ ಕನ್ನಡ ಜಿಲ್ಲೆ ಸಹಾಯಕ ನಿರ್ದೇಶಕರು ಶ್ರೀಯುತ ಪ್ರದೀಪ್ ಡಿಸೋದ ಸರ್ ಅವರಿದೆ. ತಮ್ಮನ್ನು ನಾವು ಗೌರವಿಸಿದ್ದೇವೆ ಸರ್. ದಯವಿಟ್ಟು ನಾವು ಈ ಗೌರವದ ಪೀಠಕ್ಕೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸಿದ್ದೇವೆ. ಸೆಕೆಂಡ್ ಸ್ಯಾಟರ್ಡೇಲಿ ಯಾವುದೇ ಇರಲಿ ಪಂದ್ಯಾಟಗಳಿದ್ದಾಗ ನಾವು ಕರೆದಾಗ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದುಕೊಂಡು ಅವರು ಶ್ರೀಯುತ ಪ್ರದೀಪ್ ಡಿಸೋದ ಸರ್ ಅವರು ಈ ಪಂದ್ಯಾಟಗಳು ನಡೆಯಬೇಕಿದ್ರೆ ಅದಕ್ಕೆ ಕ್ರೀಡಾಂಗಣದ ಒದಗಣೆ ಜೊತೆಗೆ ಗೌರವಿಸಿದ್ದೇವೆ ಸರ್. ನಮ್ಮ ಗೌರವವನ್ನು ಸ್ವೀಕರಿಸಬೇಕಂತ ವಿನಂತಿಸಿದ್ದೇವೆ. ವಾಲಿಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿಗಳು ನಮ್ಮೊಟ್ಟಿಗಿದ್ದಾರೆ. ಬಹುಶಃ ಕಡಿಮೆ ಮಾತಾಡಿದರೂ ಕೂಡ ಮಾತಿನಲ್ಲಿ ತೂಕ ಇರ್ತದೆ. ಒಂದು ಕಾರ್ಯಕ್ರಮದಲ್ಲಿ ಸಂಘಟನೆಯಲ್ಲಿ ನಿರಂತರವಾಗಿ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿಕೊಂಡು ನಮ್ಮೊಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡುವವರು ನಮ್ಮ ಶಂಕರ್ ಶೆಟ್ಟಿ ಸರ್. ತಾವು ಎರಡು ಮಾತಾಡಬೇಕು. ವತಿಯಿಂದ ಜರುಗುತ್ತಿರುವ ಹಾಗೂ ಯುವ ಸಬಲೀಕರಣ ಇಲಾಖೆಯ ಸಹಯೋಗದೊಂದಿಗೆ ನಡೆಯುತ್ತಿರುವ ಈ ವಾಲಿಬಾಲ್ ಆಟಕ್ಕೆ ತುಂಬ ಜನ ಶುಭ ಕೋರಿದ್ದಾರೆ. ಈಗಾಗಲೇ ಚಿಕ್ಕ ಮಕ್ಕಳಿಗೆ ಒಂದು ಈ ರೀತಿಯ ಕ್ರೀಡಾಕೂಟವನ್ನು ಏರ್ಪಡಿಸುವುದಂದರೆ ಬಹಳ ಒಂದು ಸಂತೋಷದ ಸಂಗತಿ ಹಾಗೂ ಅಷ್ಟೇ ಉಪಯುಕ್ತ ಕೂಡ. ಬೆಳೆಯುವ ಮಕ್ಕಳಿಗೆ ವಾಲಿಬಾಲ್ನಲ್ಲಿ ಒಂದು ಆಸಕ್ತಿ ಮೂಡಿಸುವುದು, ಹಾಗೆ ಅವರ ಆಟವನ್ನು ಅನಾವರಣಗೊಳಿಸುವುದು ನಮ್ಮಂತಹ ಈ ಕ್ರೀಡಾ ಇಲಾಖೆಗಳ ಒಂದು ಉದ್ದೇಶವಾಗಿದೆ. ಹಾಗಾಗಿ ಇಂದಿನ ಈ ಕ್ರೀಡಾಕೂಟದಲ್ಲಿ ತುಂಬ ಶಾಲೆಗಳು, ಕೇವಲ ಮಂಗಳೂರು ತಾಲೂಕಾದರೂ ಕೂಡ ಎಲ್ಲ ಶಾಲೆ ಹೆಚ್ಚಿನ ಪ್ಲೇಯರ್ಸ್ಗಳು ಇಲ್ಲಿ ಭಾಗವಹಿಸುತ್ತಲಿದ್ದಾರೆ. ಬಹಳ ಒಂದು ಉತ್ಸಾಹದಿಂದ
ಈಗಾಗಲೇ ಅವರ ಎಲ್ಲ ಶಾಲಾ ಪರೀಕ್ಷಾ ಚಟುವಟಿಕೆಗಳು ಮುಗಿದು ಅವರೊಂದು ಫ್ರೀ ಮನಸ್ಸಲ್ಲಿದ್ದಾರೆ. ಹಾಗಾಗಿ ಅವರು ಬಹಳ ಒಂದು ಇಂಟ್ರೆಸ್ಟ್ನಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಈ ಕ್ರೀಡಾಕೂಟವು ಎಲ್ಲ ರೀತಿಯಿಂದ ಈ ಮಕ್ಕಳಿಗೆ ಪ್ರಯೋಜನಕಾರಿಯಾಗಲಿ, ಹಾಗೆ ಮುಂದಿನ ದಿನಗಳಲ್ಲಿ ತುಂಬ ಪ್ರತಿಭೆಗಳು ಈ ಕ್ರೀಡಾಕೂಟದಿಂದ ಮೂಡಿಬರಲಿ ಅಂತ ನಾನು ಯಶಸ್ಸನ್ನು ಕೋರುತ್ತಾ ನನ್ನ ಈ ಚಿಕ್ಕ ಮಾತನ್ನು ಮುಗಿಸ್ತಾ ಈ ಕ್ರೀಡಾಕೂಟಕ್ಕೆ ಯಶಸ್ಸು ಶುಭ ಹಾರೈಸಿರುವಂಥ ಶಂಕರ್ ಶೆಟ್ಟಿ ಸರ್ ವಂದನೆಗಳನ್ನು ಸಲ್ಲಿಸಿಕೊಂಡು ನಮ್ಮ ಮಂಗಳೂರು ತಾಲೂಕು ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀಯುತ ಗಿರೀಶ್ ಶೆಟ್ಟಿ ಅವರು ವಕೀಲರಾಗಿದ್ದುಕೊಂಡು ಅನೇಕ ಸೇವಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡವರು, ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ನೀಡುವವರು, ತಾಲೂಕಿನ ಅಧ್ಯಕ್ಷತೆ ವಹಿಸಿಕೊಂಡ ಮೇಲೆ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ತಾವು ತಾವು ಕೈ ಜೋಡಿಸಿಕೊಂಡಿದ್ದಾರೆ. ಸಹ ತಾವು ಈಗ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಂತ ವಿನಂತಿಸಿದ್ದೇನೆ. ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರನ್ನು, ವಿಶೇಷವಾಗಿ ನಮ್ಮ ಜಿಲ್ಲಾ ಸಹಾಯಕ ಯುವ ನಿರ್ದೇಶಕರಾಗಿರುವಂಥ ಪ್ರದೀಪ್ ಡಿಸೋಜರವರೇ, ಮಂಗಳೂರು ತಾಲೂಕ್ ವಾಲಿಬಾಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷ ನೆಲೆಯಲ್ಲಿ ಎರಡೊಂದು ಮಾತಾಡಲು ಬಯಸ್ತೇನೆ. ನಮ್ಮ ದೇಶ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಧ್ಯಕ್ಷರಿಗಿಂತಲೂ ಪ್ರಧಾನಮಂತ್ರಿಯವರ ಪಾತ್ರ ಮಹತ್ವವಾಗಿರುತ್ತೆ. ಅದು ಯಾಕೆ ನಾನು ಈ ಒಂದು ವೇದಿಕೆಯಲ್ಲಿ, ಈ ಒಂದು ವಾಲಿಬಾಲ್ ಅಸೋಸಿಯೇಷನ್ನ ವೇದಿಕೆಯಲ್ಲಿ ಅಂತ ಹೇಳಿದರೆ, ಇಲ್ಲೂ ಹಾಗೆ ಅಧ್ಯಕ್ಷರು ಇದ್ದಾರೆ ಅಷ್ಟೇ. ಅವರು ಕಾಣುವುದು ಮಾತ್ರ ವಾಲಿಬಾಲ್ ಪಂದ್ಯಾಟ ಆಗುವಂಥ ಸಮಯದಲ್ಲಿ ಮಾತ್ರ. ಆದರೆ ಈ ಒಂದು ವಾಲಿಬಾಲ್ ಪಂದ್ಯಾಟ ತಾಲೂಕು ಮಟ್ಟದಲ್ಲಿ ಆಗಿರಲಿ, ಜಿಲ್ಲಾ ಮಟ್ಟದಲ್ಲಿ ಆಗಿರಲಿ, ಅದು ಯಶಸ್ವಿ ಆಗಲು ಪ್ರಧಾನ ಕಾರ್ಯದರ್ಶಿಯವರ ಪಾತ್ರ ಅತಿ ಮುಖ್ಯವಾಗಿರುತ್ತದೆ. ಅದೇ ರೀತಿ ಇಲ್ಲಿ ಈ ಒಂದು ಪಂದ್ಯಾಟ ಯಶಸ್ವಿ ಆಗುವಂಥ ಪ್ರಮುಖ ಪಾತ್ರ ವಹಿಸಿರುವವರು ನಮ್ಮ ತಾಲೂಕು ಅಸೋಸಿಯೇಷನ್ ಇದರ ಕಾರ್ಯದರ್ಶಿಯಾಗಿರುವಂಥ ಲಿಲ್ಲಿ ಪಾಯ್ಸಿವರು. ಇವರನ್ನು ಈ ಸಮಯದಲ್ಲಿ ವಿಶೇಷವಾಗಿ ಅಭಿನಂದಿಸ್ತೇನೆ. ಹಾಗೆ ನಮ್ಮ ಈ ಒಂದು ಅಸೋಸಿಯೇಷನ್ 5 ವರ್ಷ 6 ವರ್ಷದ ಮುಂಚೆ ಸತೀಶ್ ರವರ ಮುಂದಾಳತ್ವದಲ್ಲಿ ತಾಲೂಕಿನಲ್ಲಿ ವಾಲಿಬಾಲ್ ಅಸೋಸಿಯೇಷನ್ ಮಾಡುವಂಥ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ತಾಲೂಕಿನ ಮುಖಾಂತರ ಜಿಲ್ಲೆಯ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆ, ಆಟಗಾರ ಅಂದರೆ ಯುವ ವೇದಿಕೆ ಸಿಗುವಂತಾಗಲು ಒಂದು ವೇದಿಕೆಯನ್ನು ವ್ಯವಸ್ಥಿತವಾಗಿ ರಚಿಸಿ ಅವರಿಗೆ ಒಂದು ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ಆಯ್ಕೆ ಮಾಡಿ ಅವರಿಗೆ ಒಂದು ಉತ್ತಮ ಭವಿಷ್ಯ ಕ್ರೀಡಾ ಕ್ಷೇತ್ರದಲ್ಲಿ ಒದಗಿಸುವಂಥ ಅವಕಾಶ ಈ ಒಂದು ವೇದಿಕೆಯ ಮುಖಾಂತರ ಮಾಡಿಕೊಡುವ ಎಂಬ ಸದುದ್ದೇಶದಿಂದ ನಾವೊಂದು ವಾಲಿಬಾಲ್ ಅಸೋಸಿಯೇಷನ್ ಮುಖಾಂತರ, ತಾಲೂಕು ಜಿಲ್ಲಾ ಅಸೋಸಿಯೇಷನ್ ಮುಖಾಂತರ ಕಾರ್ಯನಿರ್ವಹಿಸುತ್ತಿದ್ದೇವೆ. ಇದಕ್ಕೆ ಎಲ್ಲ ರೀತಿಯಿಂದಲೂ ಎಲ್ಲ ಅಸೋಸಿಯೇಷನ್ ಸದಸ್ಯರು ಸಹಕಾರ ನೀಡುತ್ತಾ ಬಂದಿದ್ದಾರೆ, ಹಾಗೆ ಮುಂದೆ ಬರುತ್ತಾರೆ ಎಂಬ ಭರವಸೆ ಇದೆ. ಇದೇ ರೀತಿ ಹೇಳಿದಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂತಿದ್ರೆ ನಮ್ಮ ದಾನಿಗಳು, ವಿಶೇಷವಾಗಿ ಪ್ರಾಯೋಜಕತ್ವವನ್ನು ನೀಡುವಂಥ ದಾನಿಗಳು ನಮ್ಮ ಸಹಕಾರ ಅತ್ಯಗತ್ಯವಾಗಿರುತ್ತದೆ. ಹಾಗೆ ಬೆಳಗಿನ ಒಂದು ವೇದಿಕೆಯಲ್ಲಿ ನಮ್ಮಲ್ಲಿದ್ದವರು ADC ಆದಂಥ ಸಂತೋಷ್ ರವರು, ಅವರು ನಮ್ಮ ಲಿಲ್ಲಿ ಪಾಯ್ಸ್ ಮೇಡಮ್ನವರ ವಿನಂತಿಯ ಮೇರೆಗೆ ನಮಗೆ ಈ ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕುಡುಪು ದೇವಸ್ಥಾನದ ವತಿಯಿಂದ ನಮ್ಮ ಇಲ್ಲಿಗೆ ಒಂದು ಒದಗಿಸುವ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಅವರಿಗೆ ಅದೇ ರೀತಿ ಕುಡುಪು ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿ ಸದಸ್ಯರವರಿಗೂ ಕೂಡ ಈ ನಮ್ಮ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಪರವಾಗಿ ವಿಶೇಷವಾಗಿ ವಂದನೆ ನೀಡ ಬಯಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಮಾತನಾಡಲು ಹೋಗದೆ ಎಲ್ಲ ಬಂದಂಥ ವಾಲಿಬಾಲ್ ಕ್ರೀಡಾಳುಗಳಿಗೆ ಶುಭವಾಗಲಿ, ಗೆದ್ದವರು ಮುಂದಕ್ಕೆ ಹೋಗಲಿ, ಜಿಲ್ಲಕ್ಕೆ, ರಾಷ್ಟ್ರಕ್ಕೆ ಇಲ್ಲಿಂದ ಆಯ್ಕೆ ಆಗುವಂಥ ಒಂದು ವಾತಾವರಣ ನಿರ್ಮಾಣವಾಗಲಿ ಅಂತ ಹೇಳುತ್ತಾ ಅಧ್ಯಕ್ಷೀಯ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಸದಸ್ಯರು, ಸಕ್ರಿಯ ಸದಸ್ಯರು, ಹಿರಿಯ ವಾಲಿಬಾಲ್ ಆಟಗಾರರಾದ ಶ್ರೀಯುತ ಮಧು ಸರ್ ಆಗಮಿಸಿದ್ದಾರೆ. ಸರ್, ವೇದಿಕೆಗೆ ಬಂದು ನಮ್ಮ ನಿಮಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ ಸರ್. ಬನ್ನಿ ಸರ್. ಅವರಿಗೆ ಶ್ರೀಯುತ ಸತೀಶ್ ಸರ್, ನಮ್ಮ ಜಿಲ್ಲಾ ಅಧ್ಯಕ್ಷರವರಿಗೆ
ಇದು ಸ್ವಾಗತ ಮಾಡಬೇಕಾಗಿ ಕೇಳಿಕೊಳ್ತೀನಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಎಲ್ಲರಿಗೂ ಕೂಡ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಂತ ನಮ್ಮ ತಾಲೂಕಿನ ಅಧ್ಯಕ್ಷರು ಗಿರೀಶ್ ಸೇವಂತಿ ಮೇಡಮ್ ಅವರಿಗೆ, ಹಾಗೆ ಸತೀಶ್ ಕುಮಾರ್ ಸರ್ ಅವರಿಗೆ, ಹಾಗೆ ಅಧ್ಯಕ್ಷರಾದ ಗಿರೀಶ್ ಶೆಟ್ಟಿ ಅವರಿಗೆ, ಪ್ರಧಾನ ಕಾರ್ಯದರ್ಶಿಗಳು ಲಿಲ್ಲಿ ಪೈಸ್ ಮೇಡಮ್ ಅವರು ಅಧ್ಯಕ್ಷರಿಗೆ ಕೂಡ ಸ್ಮರಣಿಕೆಯನ್ನಿತ್ತು. ಅತಿಥಿಗಳಿಗೆ ಎಲ್ಲರನ್ನು ಕೂಡ ವಂದನಾರ್ಪಣೆ ಮಾಡಬೇಕಂತ ವಿನಂತಿಸಿದ್ದೇನೆ. ನಮ್ಮ ತಾಲೂಕಿನ ವಾಲಿಬಾಲ್ ಅಸೋಸಿಯೇಷನ್ ಪದಾಧಿಕಾರಿಗಳು ಹಾಗೆ ಉತ್ತಮ ವಾಲಿಬಾಲ್ ಆಟಗಾರರಾಗಿರುವಂಥ ಸಿಲ್ವಿಯಾ ಋತು ಮೇಡಮ್ ಅವರು ಈಗ ಧನ್ಯವಾದ ಸಮರ್ಪಣೆ ಮಾಡಬೇಕು ವಿನಂತಿಸಿದ್ದೇನೆ. ವಾಲಿಬಾಲ್ ಅಸೋಸಿಯೇಷನ್ ಇವರ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಸೋಸಿಯೇಷನ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಇವರ ಸಹಯೋಗದಲ್ಲಿ ಮಂಗಳೂರು ತಾಲೂಕು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ 2025 ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಇದ್ದ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸರ್, ನಿಮ್ಮ ಈ ಆಗಮನ ನಮ್ಮ ಈ ವಾಲಿಬಾಲ್ ಪಂದ್ಯಾಟದ ಯಶಸ್ವಿಗೆ ಕಾರಣವಾಗಿದೆ. ತಮಗೆಲ್ಲರಿಗೆ ಸಂಘಟಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇದೊಂದು ಕಾರ್ಯಕ್ರಮದಲ್ಲಿ ಮಾಧ್ಯಮದ ಬಂಧುಗಳಿದ್ದೀರಿ, ಪೋಷಕರು ಮಾಧ್ಯಮದ ಬಂಧುಗಳು ಕೂಡ ಇದ್ದೀರಿ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಅರ್ಪಿಸಿದೆ. ಮುಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೂಡ ಬಯಸುತ್ತೇನೆ. ಬಾಲಕಿಯರ ಮುಂದಿನ ಪಂದ್ಯಾಟ ಶ್ರೀ ಮಹಾಲಿಂಗೇಶ್ವರ ಸುರತ್ಕಲ್ ಹಾಗೂ ಸೇಂಟ್ ಜೋಸೆಫ್ಸ್ ಇಂಗ್ಲಿಷ್ ಮೀಡಿಯಂ ಪಚಾರ್. ಅರ್ಜುನ ಅವಾರ್ಡ್ ವಿಜೇತರು ಶ್ರೀ ಸತೀಶ್ ಕುಮಾರ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್. ಶ್ರೀ HR ಈಶ್ವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ.
ಶ್ರೀ ಜಗದೀಶ್ವರ ರಾಜ್ಯ ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ಉತ್ತರ, ಶ್ರೀ ಶಂಕರ್ ಶೆಟ್ಟಿ ಕಾರ್ಯದರ್ಶಿಗಳು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್, ಶ್ರೀ ರಮೇಶ್ ಶೆಟ್ಟಿ ಅಧ್ಯಕ್ಷರು ಮಂಗಳ ಫ್ರೆಂಡ್ ಸರ್ಕಲ್ ಉರುವ ಮಂಗಳೂರು, ಶ್ರೀ ಹರೀಶ್ ರೈ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘ